नमः। श्री चैतन्य मनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं। वन्देऽहं श्रीगुरु श्रीयुतपदकमलं श्रीगुरून् वैष्णवांश श्रीरूपं साग्रजातं सहगण रघुनाथान्वितं तं साजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादं सहगण ललित श्रीविशाखान्वितं च। हे कृष्णा करुणा सिंधु दीनबंधु जगतपते गोपेश गोपिका कांता राधा कांता नमस्ते। तप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन् इति नामिने। नमस्ते सरस्वती देवी गौरवाणी प्रचारिणि निर्विशेषा शून्यवादी पाश्चात्य देशतारिणि। जय श्री कृष्ण चैतन्य प्रभु नित्यानंद श्री अद्वैत गदाधर श्री। ಹರೇ ಕೃಷ್ಣ. ನಾನು ಪ್ರೇಯರ್ ಮಾಡಿದ್ದು ಕೇಳಿತಾ ಇಲ್ಲವೋ ಗೊತ್ತಿಲ್ಲ. ಕೇಳ್ತು ಮಾತಾಜಿ, ಕೇಳಿಸ್ತಾ ಈಗ ಸ್ವಲ್ಪ ಕಟ್ತಾ ಇತ್ತು. ಮಾತಾಜಿ. ಓಕೆ, ಹರೇ ಕೃಷ್ಣ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा। हरे कृष्णा 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 हरे हरे, हरे राम 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 हरे हरे। हरे कृष्णा। ಸ್ಕ್ರೀನ್ ಹೋಯ್ತು ಮಾತಾಜಿ. ಓಕೆ ಓಕೆ, ಬಂತಲ್ಲ ಈಗ ಸ್ಕ್ರೀನ್. ಓಕೆ, ಕೃಷ್ಣ ಪದ್ಯ ಹಾಡೋಣ. ಹರೇ ಕೃಷ್ಣ ಕೃಷ್ಣ ಪದ್ಯ ಹಾಡೋಣ. ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷಾ ಮಾಂ. 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 ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಪ್ರಣಾಮಗಳು. ಎಲ್ಲಾ ಭಕ್ತರಿಗೂ ಕೂಡ ಪ್ರಣಾಮಗಳು. ಯಾಕಂದ್ರೆ ಇಲ್ಲಿ ಪ್ರಭುಜಿ ಮಾತಾಜಿ ಇಬ್ಬರು ಇದ್ದಾರೆ. ಒಂದ್ ನಿಮಿಷ, ಇನ್ನೊಂದು ಹ್ಯಾಂಡ್ ರೈಸ್ ಡೌನ್ ಮಾಡ್ಬೇಕಲ್ವಾ. ಒಂದ್ ನಿಮಿಷ ಮೊಬೈಲ್ ತರ್ತೇನೆ. ಇನ್ನೊಬ್ಬರು ಯಾರನ್ನಾದ್ರೂ ಫೋರ್ಸ್ ಮಾಡಿ. ಹರೇ ಕೃಷ್ಣ. ಇಲ್ಲಿ ಪವಿತ್ರ ಕ್ಷೇತ್ರವಾದ ಅಲ್ಲಿ ನೈಮಿಷಾರಣ್ಯ, ಅದು ಭಾರತದಲ್ಲಿ ಈಗಲೂ ಕೂಡ ಅಲ್ಲಿ ಇದೆ ಅಂತ ಹೇಳ್ತಾರೆ. ಇದೆ, ನಿಜವಾಗಿಯೂ ಇದೆ. ಪ್ರಾಚೀನ ಕಾಲದಲ್ಲಿ ಅಲ್ಲಿ ಮುಖ್ಯವಾಗಿ ಆಧ್ಯಾತ್ಮಿಕ ಬದುಕು ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಮಹರ್ಷಿಗಳು, ಸಾಧಕರು ಮತ್ತೆ ಈ ಸಾಧು ಸಂತರು, ಅವರೆಲ್ಲ ಅಲ್ಲಿ ಬಂದು ಸೇರ್ತಿದ್ರು. ಹಾಗೆ ಬಲರಾಮ ಆ ಸ್ಥಳಕ್ಕೆ ಬಂದಾಗ ಅಲ್ಲಿ ದೊಡ್ಡ ಸಭೆ, ಮಹಾತ್ಮರದ್ದು ಎಲ್ಲ ದೊಡ್ಡ ಸಭೆ, ಒಂದು ಶ್ರೇಷ್ಠ ಯಜ್ಞವನ್ನು ಅಲ್ಲಿ ಮಾಡುತ್ತಾ ಇತ್ತು. ಅದು ಸಾವಿರಾರು ವರ್ಷಗಳ ಕಾಲ ನಡೆಯುವಂತೆ ಹಾಗೆ ಅಲ್ಲಿ ಯೋಜನೆಯನ್ನು ಮಾಡಿದ್ರು. ಬಲರಾಮನು ಆಗಮಿಸಿದಾಗ ಸಭೆಯಲ್ಲಿದ್ದ ಎಲ್ಲ ಮಹರ್ಷಿಗಳು, ಅವರು ಮತ್ತೆ ವಿದ್ವಾಂಸರು ಎಲ್ಲರೂ ಅಲ್ಲಿ ಇದ್ರು. ವಿರಕ್ತರು, ಬ್ರಾಹ್ಮಣರು, ವಿದ್ವಾಂಸರು ಅವರೆಲ್ಲ ಒಮ್ಮೆಲೆ ಬಲರಾಮನನ್ನು ನೋಡಿ ಎದ್ದು ನಿಲ್ತಾರೆ. ಎದ್ದು ನಿಂತು ಗೌರವ ಪೂರ್ವಕವಾದ ಪ್ರಣಾಮಗಳನ್ನು ಕೂಡ ಕೊಡ್ತಾರೆ ಅವರು. ಹಾಗೆ ಹಿರಿಯ ಮಹರ್ಷಿಗಳು, ಬ್ರಾಹ್ಮಣರು ಅವರು ಕೂಡ ಎದ್ದು ನಿಲ್ತಾರೆ. ಇಲ್ಲಿ ಈ ಉಪಚಾರದ ನಂತರ ಬಲರಾಮನಿಗೆ ಅವರು ಒಂದು ಯೋಗ್ಯವಾದ ಪೀಠವನ್ನು ಕೊಡ್ತಾರೆ. ಆಮೇಲೆ ಪ್ರತಿಯೊಬ್ಬರು ಕೂಡ ಬಲರಾಮನನ್ನು ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಬಲರಾಮ ಕೂಡ ದೇವೋತ್ತಮ ಪರಮ ಪುರುಷ ಅಂತೇಳಿ ಅವರು ತಿಳಿದಿದೆ ಅವರಿಗೆ. ಆದ್ದರಿಂದ ಅವರೆಲ್ಲರೂ ಎದ್ದು ನಿಂತು ಅವರಿಗೆ ಶಿಕ್ಷಣ ಅಥವಾ ವಿದ್ವತ್ತು ಅಥವಾ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳುವುದು. ಆದುದರಿಂದ ಬಲರಾಮನು ಭೂಮಿಯ ಮೇಲೆ ಕ್ಷತ್ರಿಯನಾಗಿ ಆವಿರ್ಭವಿಸಿದ್ರು ಕೂಡ ಎಲ್ಲಾ ಬ್ರಾಹ್ಮಣರು, ಸಾಧು ಸಂತರು ಕೂಡ ಎದ್ದು ನಿಲ್ತಾರೆ. ಬಲರಾಮನು ಯಾರೆಂದು ಅವರಿಗೆ ಗೊತ್ತಿತ್ತು. ಈಗ ಪೂಜೆಯನ್ನು ಸ್ವೀಕರಿಸಿ ಪೀಠದಲ್ಲಿ ಕುಳಿತಾಗ ವ್ಯಾಸ ಮಹರ್ಷಿಗಳು ಅವರು ದೇವೋತ್ತಮನ ಸಾಹಿತ್ಯ ಅವತಾರ, ಸತ್ಯಾವೇಶ ಅವತಾರ ಅವರು. ಹಾಗೆ ಸತ್ಯಾವೇಶ ಅವತಾರ ಅಂದ್ರೆ ಶಿಷ್ಯ ರೋಮಹರ್ಷನ ದುರದೃಷ್ಟದಿಂದ ಇನ್ನೂ ವ್ಯಾಸಾಸನದ ಮೇಲೆ ಕುಳಿತದನ್ನು ನೋಡ್ತಾರೆ. ಅವರು ತನ್ನ ಆಸನದಿಂದ ಎದ್ದಿರ್ಲಿಲ್ಲ ಅಥವಾ ಬಲರಾಮನಿಗೆ ಗೌರವವನ್ನು ಕೂಡ ಕೊಡ್ಲಿಲ್ಲ. ವ್ಯಾಸಾಸನದ ಮೇಲೆ ಹಾಗೇ ಕುಳಿತದ್ರಿಂದ ಅವನು ಮೂರ್ಖತನದಿಂದ ತನ್ನ ಪ್ರಭುವಿಗಿಂತ ಶ್ರೇಷ್ಠ ಅಂತೇಳಿ ಎಣಿಸ್ಕೊಳ್ತಾನೆ ಅವನು. ಆದ್ದರಿಂದ ಅವನು ಎದ್ದು ನಿಲ್ಲಿಲ್ಲ, ಪೀಠದಿಂದ ಇಳಿಯಲು ಕೂಡ ಇಲ್ಲ, ಪ್ರಭುವಿಗೆ ನಮಸ್ಕಾರ ಕೂಡ ಮಾಡಲಿಲ್ಲ. ಬಲರಾಮನು ರೋಮಹರ್ಷಣನ ಚರಿತ್ರೆಯನ್ನು ಕುರಿತು ಯೋಚಿಸ್ತಾನೆ. ಅವನು ಸೂತ ಅಥವಾ ಬೆರಕೆಯ ಒಂದು ಕುಟುಂಬದಲ್ಲಿ ಹುಟ್ಟಿದವನು. ಅವನ ತಾಯಿ ಬ್ರಾಹ್ಮಣ, ತಂದೆ ಕ್ಷತ್ರಿಯ. ರೋಮಹರ್ಷಣನು ಬಲರಾಮನನ್ನು ಕ್ಷತ್ರಿಯನೆಂದೇ ಭಾವಿಸಿದ್ರು ಕೂಡ ಅವನು ಉನ್ನತವಾದ ಪೀಠದಲ್ಲಿ ಕುಳಿತರಬಾರದಾಗಿತ್ತು. ರೋಮಹರ್ಷಣನು ತನ್ನ ಒಟ್ಟಿಗೆ ಅನುಗುಣವಾಗಿ ಎತ್ತರದ ಪೀಠವನ್ನು ಸ್ವೀಕರಿಸಬಾರದಾಗಿತ್ತು. ಇಲ್ಲಿ ಅನೇಕ ಮಂದಿ ಬ್ರಾಹ್ಮಣರು, ವಿದ್ವಾಂಸರು, ಸಾಧು ಸಂತರು ಎಲ್ಲರೂ ಇದ್ರು ಅಂತ ಬಲರಾಮನಿಗೆ ಅದು ಕಾಣ್ತದೆ. ರೋಮಹರ್ಷಣನು ತನ್ನ ಎತ್ತರವಾದ ಪೀಠದಿಂದ ಇಳಿಯಲಿಲ್ಲ. ಮಾತ್ರವಲ್ಲ, ಬಲರಾಮನು ಸಭೆಯನ್ನು ಪ್ರವೇಶಿಸಿದಾಗ ಅವನಿಗೆ ಎದ್ದು ನಿಂತು ಗೌರವವನ್ನು ಕೂಡ ಕೊಡ್ಲಿಲ್ಲ.
ಇದನ್ನು ಬಲರಾಮ ಗಮನಿಸ್ತಾನೆ. ಬಲರಾಮನಿಗೆ ರೋಮಹರ್ಷಣನ ಉದ್ದಟತನ ಅದು ಒಪ್ಪಿಗೆ ಕೂಡ ಆಗುವುದಿಲ್ಲ. ಸಿಟ್ಟು ಬರ್ತದೆ. ರೋಮಹರ್ಷಣನು ಎಷ್ಟು ನಿರ್ಲಜ ಅಂತ ಹೇಳಿ, ತಾನು ಕೀಳು ದರ್ಜೆಯ ಪ್ರತಿ ಲೋಮ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಎಲ್ಲ ಗೌರವಾನ್ವಿತ ಬ್ರಾಹ್ಮಣರಿಗಿಂತ ಉನ್ನತವಾದ ಆಸನವನ್ನು ಅವನು ಸ್ವೀಕರಿಸಿದ್ದಾನೆ ಅಂತೇಳಿ ಅಲ್ಲಿ ಹೇಳಿದ್ದಾರೆ. ಅಲ್ಲಿ ತನಕ ನಿನ್ನೆ ಓದಿ ಆಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಓದ್ಬೇಕಾ? ನಿನ್ನೆ ಓದಿದ್ದೀರಲ್ಲ ಮಾತಾಜಿ ನೀವು? ಹೌದು, ಓದಿದ್ದೇನೆ. ಓಕೆ. ಇವತ್ತು ಉಷಾ ಭಟ್ ಓದಿದ್ದಾರೆ. ಉಮಾ ಕುಲಕರ್ಣಿ, ಉಮಾ ದೇವಿ ಯಾರು ಬಂದಿದ್ದಾರೆ? ನಿಂದ ಸ್ಟಾರ್ಟ್ ಆಗ್ಬೇಕಾ ಅಂತ ಹೇಳಿ. ನಾನು ಓದ್ಲಿ ಮಾತಾಜಿ? ಇಲ್ಲ, ನೀವು ಓದಿ ಸ್ಟಾರ್ಟ್ ಮಾಡಿ. ಓಕೆ. ವ್ಯಾಸನದ ಅಲ್ಲಿದಲ್ಲ ಮಾತಾಜಿ? ವ್ಯಾಸಾಸನದ ಮೇಲಿಂದ? ಹೌದೌದು, ಓಕೆ ಮಾತಾಜಿ. ವ್ಯಾಸಾಸನದ ಮೇಲೆ ಕುಳಿತಿರುವವರು ಸಭೆಗೆ ಬಂದ ಯಾರೊಬ್ಬರನ್ನು ಸ್ವಾಗತಿಸಲು ಎದ್ದು ನಿಲ್ಲಬೇಕಾಗಿಲ್ಲ. ಆದರೆ ಇಲ್ಲಿ ಸನ್ನಿವೇಶವೇ ಬೇರೆಯಾಗಿತ್ತು. ಏಕೆಂದರೆ ಬಲರಾಮನು ಸಾಮಾನ್ಯ ಮನುಷ್ಯನಲ್ಲ. ಅದುದರಿಂದ ಬ್ರಾಹ್ಮಣರೆಲ್ಲರೂ ರೋಮಹರ್ಷಣ ಸೂತನನ್ನು ವ್ಯಾಸಾಸನದ ಗೌರವಕ್ಕೆ ಆರಿಸಿದ್ದರು. ಅವನು ಅಲ್ಲಿದ್ದ ಇತರ ಸಾಧು ಸಂತರು ಮತ್ತು ಬ್ರಾಹ್ಮಣರಂತೆ ಬಲರಾಮನು ದೇವೋತ್ತಮ ಪರಮ ಪುರುಷ ಎಂದು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಸಾಮಾನ್ಯ ಮನುಷ್ಯನಿಗೆ ಇಂತಹ ಗೌರವವನ್ನು ತೋರಿಸದಿದ್ದರೂ ಬಲರಾಮನಿಗೂ ಅದು ಸಲ್ಲಬೇಕು. ಕೃಷ್ಣ ಮತ್ತು ಬಲರಾಮರ ಆವಿರ್ಭಾವದ ಮುಖ್ಯ ಉದ್ದೇಶವೇ ಧಾರ್ಮಿಕ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಧರ್ಮದ ಅತ್ಯುನ್ನತ ತತ್ವವು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದು. ಧಾರ್ಮಿಕ ಮನೋಧರ್ಮದ ಪರಿಪೂರ್ಣತೆ ಎಂದರೆ ಪ್ರಭುವಿನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗುವುದು ಎಂದು ಶ್ರೀಮದ್ ಭಾಗವತದಲ್ಲಿಯೂ ಹೇಳಿದೆ. ವೇದಗಳನ್ನು ಅಭ್ಯಾಸ ಮಾಡಿದ್ದರೂ ರೋಮಹರ್ಷಣನಿಗೆ ಧಾರ್ಮಿಕ ಮನೋಧರ್ಮದ ಅತ್ಯುನ್ನತ ತತ್ವ ಅರ್ಥವಾಗಿಲ್ಲ ಎನ್ನುವುದನ್ನು ಕಂಡಾಗ ಬಲರಾಮನಿಗೆ ಅವನ ರೀತಿಯನ್ನು ಒಪ್ಪುವುದು ಸಾಧ್ಯವಾಗಲಿಲ್ಲ. ರೋಮಹರ್ಷಣನಿಗೆ ಪರಿಪೂರ್ಣ ಬ್ರಾಹ್ಮಣನಾಗುವ ಅವಕಾಶವೂ ಲಭ್ಯವಾಗಿತ್ತು. ಆದರೆ ದೇವೋತ್ತಮ ಪರಮ ಪುರುಷನ ವಿಷಯದಲ್ಲಿ ಅವನ ತಪ್ಪು ನಡವಳಿಕೆಯು ಅವನ ಕೀಳು ಹುಟ್ಟವನ್ನು ನೆನಪಿಗೆ ತಂದಿತು. ರೋಮಹರ್ಷಣನಿಗೆ ಬ್ರಾಹ್ಮಣ ಸ್ಥಾನವನ್ನು ಕೊಡಲಾಗಿತ್ತು. ಆದರೆ ಅವನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರಲಿಲ್ಲ. ಅವನು ಒಂದು ಪ್ರತಿಲೋಮ ಕುಟುಂಬದಲ್ಲಿ ಹುಟ್ಟಿದನು. ವೇದದ ಕಲ್ಪನೆಯ ಪ್ರಕಾರ ಸಂಕರದ ಕುಟುಂಬಗಳಲ್ಲಿ 2 ವಿಧ. ಇವುಗಳಲ್ಲಿ ಅನುಲೋಮ ಮತ್ತು ಪ್ರತಿಲೋಮ ಎಂದು ಹೆಸರು. ಮೇಲು ಜಾತಿಯ ಪುರುಷನನ್ನು ಕೆಳ ಜಾತಿಯ ಸ್ತ್ರೀಯರೊಂದಿಗೆ ಸಂಬಂಧ ಬೆಳೆಸಿದರೆ ಅವನ ಮಗು ಅನುಲೋಮ. ಆದರೆ ಪುರುಷನು ಮೇಲೆ ಜಾತಿಯ ಸ್ತ್ರೀಯರೊಡ ಸಂಬಂಧ ಬೆಳೆಸಿದರೆ ಅದು ಪ್ರತಿಲೋಮ. ರೋಮಹರ್ಷಣು ಸೂತನ ತಂದೆ ಕ್ಷತ್ರಿಯನಾಗಿದ್ದು ತಾಯಿಯು ಬ್ರಾಹ್ಮಣರಾಗಿದ್ದರಿಂದ ಅವನದು ಪ್ರತಿಲೋಮ ಕುಟುಂಬ. ರೋಮಹರ್ಷಣನ ಅಲೌಕಿಕ ಸಾಕ್ಷಾತ್ಕಾರವು ಪರಿಪೂರ್ಣವಾಗಿಲ್ಲದರಿಂದ ಬಲರಾಮನು ಅವನ ಪ್ರತಿಲೋಮ ಜನ್ಮವನ್ನು ನೆನಪಿಸಿಕೊಂಡನು. ಇಲ್ಲಿಯ ಯೋಚನೆ ಎಂದರೆ ಯಾವ ಮನುಷ್ಯನಿಗೆ ಆಗಲಿ ಬ್ರಾಹ್ಮಣನಾಗುವ ಅವಕಾಶವನ್ನು ನೀಡಬಹುದು. ಆದರೆ ವಾಸ್ತವಿಕ ಸಾಕ್ಷಾತ್ಕಾರವಿಲ್ಲದೆ ಅವನು ಬ್ರಾಹ್ಮಣನ ಸ್ಥಾನವನ್ನು ಸರಿಯಾಗಿ ಬಳಸದಿದ್ದರೆ ಅವನು ಬ್ರಾಹ್ಮಣ ಸ್ಥಾನಕ್ಕೆ ಏರಿದ್ದುದು ನ್ಯಾಯಸಮ್ಮತವಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ರೋಮಹರ್ಷನ ಸೂತನ ಅರಿವಿಗೆ ಲೋಪವನ್ನು ಕಂಡು ಬಲರಾಮನು ಅವನ ಅಹಂಕಾರಕ್ಕಾಗಿ ಅವನಿಗೆ ಶಿಕ್ಷೆ ನೀಡಲು ನಿರ್ಧರಿಸಿದನು. ಬಲರಾಮನು ಈ ಮನುಷ್ಯನು ವ್ಯಾಸರ ಶಿಷ್ಯನಾಗಿದ್ದು ಆ ಮಹಾನುಭಾವದಿಂದ ವೈದಿಕ ಸಾಹಿತ್ಯವನ್ನೆಲ್ಲ ಅಭ್ಯಾಸ ಮಾಡಿದ್ದರೂ ದೇವೋತ್ತಮ ಪರಮ ಪುರುಷನ ಸನ್ನಿಧಿಯಲ್ಲಿ ಇವನು ನಮ್ರನಾಗಿರಲಿಲ್ಲ. ಆದುದರಿಂದ ಇವನಿಗೆ ಮರಣದಂಡನೆಯನ್ನು ನೀಡಲು ನ್ಯಾಯವಾಗಿದೆ ಎಂದು ಯೋಚಿಸಿದ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಬ್ರಾಹ್ಮಣನಾಗಿ ವಿದ್ವಾಂಸನಾದನು ಸಹಜವಾಗಿಯೇ ಮೃದು ಸ್ವಭಾವದವನಾಗಿರಬೇಕು. ರೋಮಹರ್ಷನ ಸೂತನು ದೊಡ್ಡ ವಿದ್ವಾಂಸನಾಗಿದ್ದು ಅವನಿಗೆ ಬ್ರಾಹ್ಮಣನಾಗುವ ಅವಕಾಶವಿತ್ತು. ಆದರೂ ಅವನು ಸ್ವಭಾವ ಮೃದುವಾಗಿಲಿಲ್ಲ. ಭೌತಿಕ ಆಶ್ಚರ್ಯದಿಂದ ಮನುಷ್ಯನು ಅಹಂಕಾರಿಯಾದರೆ ಅವನು ಬ್ರಾಹ್ಮಣ ಯೋಗ್ಯವಾದ ಮೃದು ನಡತೆಯನ್ನು ಕಲಿಯಲಾರ ಎಂದು ಇದರಿಂದ ನಾವು ತಿಳಿಯಬಹುದು. ಇಂತಹ ಮನುಷ್ಯನ ವಿದ್ವಸ್ತು ಸರ್ಪನ ಹೆಡೆಯಲ್ಲಿರುವ ರತ್ನದಂತೆ. ಹೆಡೆಯಲ್ಲಿ ರತ್ನವಿದ್ದರೂ ಸರ್ಪವು ಸರ್ಪವೇ.
ಸಾಮಾನ್ಯ ಸರ್ಪದಷ್ಟೇ ಅಪಾಯಕರ ಮನುಷ್ಯನು ಸೌಮ್ಯವನು ವಿನಮ್ರನು ಆಗಿದ್ದರೆ ಅವನು ಮಾಡಿದ ವೇದಗಳ ಮತ್ತು ಪುರಾಣಗಳ ಅಧ್ಯಯನ ಮತ್ತು ಶಾಸ್ತ್ರಗಳಲ್ಲಿ ಅವನ ವಿಶಾಲವಾದ ತಿಳುವಳಿಕೆ ಇವೆಲ್ಲವೂ ಹೊರ ಉಡುಪಾಗುತ್ತದೆ. ರಂಗಭೂಮಿಯಲ್ಲಿ ಮೇಲೆ ಕುಣಿಯುವ ಕಲಾವಿದನ ವೇಷಭೂಷಣಗಳಂತಾಗುತ್ತವೆ. ಬಲರಾಮನು ಹೀಗೆ ಯೋಚಿಸಿದನು. ಅಂತರಂಗದಲ್ಲಿ ಅಶುದ್ಧರಾಗಿದ್ದು ಬಹಿರಂಗವಾಗಿ ದೊಡ್ಡ ವಿದ್ವಾಂಸರು ಮತ್ತು ಧರ್ಮನಿಷ್ಠರು ಎಂದು ತೋರಿಸಿಕೊಳ್ಳುವ ವಂಚಕರಿಗೆ ಶಿಕ್ಷೆ ಕೊಡಲೆಂದು ನಾನು ಆವಿರ್ಭವಿಸಿದ್ದೇನೆ. ಅವರು ಇನ್ನಷ್ಟು ಪಾಪ ಮಾಡದಂತೆ ಅವರನ್ನು ಕೊಲ್ಲುವುದು ಯೋಗ್ಯವಾಗಿದೆ. ಬಲರಾಮನು ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸುವುದನ್ನು ನಿವಾರಿಸಿಕೊಂಡನು. ಆದರೆ ಅವನ ಸ್ಥಾನದಿಂದ ಧಾರ್ಮಿಕ ತತ್ವಗಳ ಪುನರಸ್ಥಾಪನೆಯು ಅವನ ಮುಖ್ಯ ಕರ್ತವ್ಯವಾಗಿತ್ತು. ಇದೆಲ್ಲವನ್ನು ಯೋಚಿಸಿ ಒಂದು ಕುಶ ಅಥವಾ ದರ್ಬೆಯಿಂದ ರೋಮಹರ್ಷನನ್ನು ಹೊಡೆದು ಕೊಂದನು. ಕುಶಹುಲ್ಲಿನ ಎಸಳಿನಿಂದ ಹೊಡೆದು ಬಲರಾಮನು ರೋಮಹರ್ಷನ ಸೂತನನ್ನು ಕೊಲ್ಲಲು ಹೇಗೆ ಸಾಧ್ಯವಾಯಿತು ಎಂದು ಯಾರಾದರೂ ಕೇಳಿದರೆ ಶ್ರೀಮದ್ ಭಾಗವತವು ಪ್ರಭು ಎನ್ನುವ ಪದದಿಂದ ಉತ್ತರ ಹೇಳುತ್ತದೆ. ಪ್ರಭುವಿನ ಸ್ಥಾನವು ಯಾವಾಗಲೂ ಅಲೌಕಿಕವಾದದ್ದು ಮತ್ತು ಅವನು ಸರ್ವಶಕ್ತನಾದದ್ದರಿಂದ ಭೌತಿಕ ನಿಯಮಗಳು ಮತ್ತು ತತ್ವಗಳಿಗೆ ವಿಧೇಯನಾಗದೆ ಅವನ ಇಚ್ಛೆ ಬಂದಂತೆ ಮಾಡಬಹುದು. ಆದುದರಿಂದ ರೋಮಹರ್ಷನ ಸೂತನನ್ನು ಕುಶದ ಒಂದು ಎಸಳಿನಿಂದ ಹೊಡೆದು ಕೊಲ್ಲುವುದು ಅವನಿಗೆ ಸಾಧ್ಯವಾಯಿತು. ರೋಮಹರ್ಷನ ಸೂತನ ಸಾವಿನಿಂದ ಅಲ್ಲಿದ್ದವರಿಗೆ ಹರೇ ಕೃಷ್ಣ ಮಾತಾಜಿ. ಇನ್ನೊಬ್ಬರಿಗೆ ಕೊಡೋಣ. ಹರೇ ಕೃಷ್ಣ. ಶ್ರುತಿ ಧನ್ಯವಾದ. ಮಾತಾಜಿ ಓದಿ. ಶ್ರುತಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ. ರೋಮಹರ್ಷನ ಸುತನ ಸಾವಿನಿಂದ ಅಲ್ಲಿದ್ದವರಿಗೆ ಬಹು ದುಃಖವಾಯಿತು. ಕೂಗಾಟ ಮತ್ತು ಗೊಂದಲಗಳಾದವು. ಅಲ್ಲಿದ್ದ ಎಲ್ಲ ಬ್ರಾಹ್ಮಣರಿಗೆ ಮತ್ತು ಸಾಧು ಸಂತರಿಗೆ ಬಲರಾಮನು ದೇವೋತ್ತಮ ಪರಮಪುರುಷ ಎಂದು ತಿಳಿದಿದ್ದರೂ ಪ್ರಭುವಿನ ಕಾರ್ಯಕ್ಕೆ ಆಕ್ಷೇಪಣೆ ಮಾಡಲು ಹಿಂಜರಿಯಲಿಲ್ಲ. ಅವರು ಹೀಗೆ ವಿನಂತಿ ಮಾಡಿದರು. ಪ್ರಿಯ ಪ್ರಭುವೇ, ನಿನ್ನ ಕಾರ್ಯವು ಧರ್ಮದ ತತ್ವಗಳಿಗೆ ಅನುಗುಣವಾಗಿಲ್ಲ ಎಂದು ನಮಗೆ ತೋರುತ್ತದೆ. ಪ್ರಿಯ ಯದುನಂದನ, ನಾವು ನಿನಗೆ ಈ ವಿಷಯವನ್ನು ತಿಳಿಸಲು ಬಯಸುತ್ತೇವೆ. ನಾವು ಬ್ರಾಹ್ಮಣರು ಈ ಮಹಾಯಜ್ಞದ ಅವಧಿಗೆ ರೋಮಹರ್ಷನ ಸುತನನ್ನು ಆ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೆವು. ನಮ್ಮ ಆಯ್ಕೆಗೆ ಅನುಗುಣವಾಗಿ ಅವನು ವ್ಯಾಸಾಸನದ ಮೇಲೆ ಕುಳಿತಿರುವ ಮನುಷ್ಯನು ಯಾರನ್ನಾದರೂ ಬರಮಾಡಿಕೊಳ್ಳಲು ನಿಲ್ಲುವುದು ಅನುಚಿತವಾಗುತ್ತದೆ. ಅಲ್ಲದೆ ನಾವು ರೋಮಹರ್ಷನ ಸುತನಿಗೆ ತೊಂದರೆ ಇಲ್ಲದ ಆಯುಷ್ಯವನ್ನು ನೀಡಿದೆವು. ಈ ಎಲ್ಲ ವಾಸ್ತವಾಂಶಗಳನ್ನು ತಿಳಿದುಕೊಳ್ಳದೆ ನೀನು ಅವನನ್ನು ಕೊಂದದ್ದರಿಂದ ನಿನ್ನ ಕೃತ್ಯವು ಬ್ರಾಹ್ಮಣ ಹತ್ಯೆಗೆ ಸಮಾನ ಎಂದು ನಮ್ಮ ಅಭಿಪ್ರಾಯ. ಪ್ರಿಯ ಪ್ರಭುವೇ, ಪತಿತಾತ್ಮರ ಉದ್ಧಾರಕನೇ, ನಿನಗೆ ಎಲ್ಲ ವೈದಿಕ ತತ್ವಗಳು ತಿಳಿದಿವೆ ಎಂದು ನಮಗೆ ಗೊತ್ತು. ನೀನು ಎಲ್ಲ ಯೋಗ ಶಕ್ತಿಯ ಒಡೆಯನು. ಆದುದರಿಂದ ಸಾಮಾನ್ಯವಾಗಿ ವೈದಿಕ ನಿಯಮಗಳು ನಿನಗೆ ಅನ್ವಯವಾಗುವುದಿಲ್ಲ. ಆದುದರಿಂದ ರೋಮಹರ್ಷನ ಸುತನನ್ನು ಕೊಂದದ್ದಕ್ಕೆ ದಯ ಇಟ್ಟು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ನಿನ್ನ ನಿಷ್ಕಾರಣ ದಯೆಯನ್ನು ನಮಗೆ ತೋರಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಅವನನ್ನು ಕೊಂದದ್ದಕ್ಕಾಗಿ ಯಾವ ರೀತಿಯಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಎಂದು ನಾವು ಸೂಚಿಸುವುದಿಲ್ಲ. ಇತರರು ನಿನ್ನ ಹೆಜ್ಜೆಯಲ್ಲಿಯೇ ನಡೆಯುವಂತೆ ಯಾವುದಾದರೊಂದು ರೀತಿಯಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕೆಂದಷ್ಟೇ ನಾವು ಸೂಚಿಸುತ್ತೇವೆ. ಮಹಾಪುರುಷನು ಮಾಡಿದಂತೆಯೇ ಸಾಮಾನ್ಯ ಪುರುಷನು ಮಾಡುತ್ತಾನೆ. ಪ್ರಭುವು ಹೀಗೆ ಉತ್ತರ ಹೇಳಿದನು. ಹೌದು, ಈ ಕೃತ್ಯವು ನನಗೆ ಯೋಗ್ಯವಾದುದಾಗಿರಬಹುದು, ಆದರೆ ಇತರರಿಗೆ ಅಯೋಗ್ಯವಾಗುತ್ತದೆ. ಆದುದರಿಂದ ನಾನು ಇದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಶಾಸ್ತ್ರಗಳು ಹೇಳುವ ರೀತಿಯಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ನನ್ನ ಕರ್ತವ್ಯ. ಅದರೊಂದಿಗೆ ನಾನು ರೋಮಹರ್ಷನ ಸುತನಿಗೆ ಮತ್ತೆ ಪ್ರಾಣ ನೀಡಿ ದೀರ್ಘಾಯುಸ್ಸನ್ನು ನೀಡುತ್ತೇನೆ. ಇಂದ್ರಿಯಗಳಿಗೆ ಸಂಪೂರ್ಣ ಶಕ್ತಿಯನ್ನು ಕೊಡುತ್ತೇನೆ. ಇಷ್ಟು ಮಾತ್ರವಲ್ಲ, ನೀವು ಅಪೇಕ್ಷಿಸಿದಲ್ಲಿ ನೀವು ಏನನ್ನು ಕೇಳಿದರೂ ಕೊಡುತ್ತೇನೆ. ನಿಮ್ಮ ಅಪೇಕ್ಷೆಗಳನ್ನು ಈಡೇರಿಸಲು ನಾನು ಎಲ್ಲಾ ವರಗಳನ್ನು ಸಂತೋಷದಿಂದ ಕೊಡುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ರಾಜೇಶ್ವರಿ ಮಾತಾಜಿ ಓದಿ. ರಾಜೇಶ್ವರಿ.
ಹರೇ ಕೃಷ್ಣ ಮಾತಾಜಿ, ಓದ್ಲಾ ಮಾತಾಜಿ? ಓದಿ. ಯಾರು? ಬಲರಾಮನ ಈ ಮಾತುಗಳು ದೇವೋತ್ತಮ ಪರಮ ಪುರುಷನು ಏನನ್ನು ಮಾಡಲು ಸ್ವತಂತ್ರನು ಎನ್ನುವುದನ್ನು ದೃಢಪಡಿಸುತ್ತದೆ. ರೋಮಹರ್ಷನ ಸೂತನನನ್ನು ಅವನು ಕೊಂದದ್ದು ಉಚಿತವಲ್ಲ ಎಂದೇ ಭಾವಿಸಿದರೂ ಅವನು ಎಲ್ಲರಿಗೂ ಲಾಭವಾಗುವ ರೀತಿಯಲ್ಲಿ ಪ್ರೀತಿ ಕಾರ್ಯವನ್ನು ಮಾಡಬಲ್ಲನಾಗಿದ್ದನು. ಆದುದರಿಂದ ಯಾರು ದೇವೋತ್ತಮ ಪ್ರತಿ ಕಾರ್ಯವನ್ನು ಮಾತಾಜಿ, ಪ್ರೀತಿ ಕಾರ್ಯ ಅಲ್ಲ, ಪ್ರತಿ ಕಾರ್ಯವನ್ನು ಮಾಡಬಲ್ಲವನಾಗಿದ್ದನು. ಆದ್ದರಿಂದ ಯಾರು ದೇವೋತ್ತಮ ಪರಮ ಪುರುಷನ ಕಾರ್ಯಗಳನ್ನು ಅನುಸರಿಸಬಾರದು. ಅವರು ಅವನ ಆದೇಶಗಳನ್ನು ಅನುಸರಿಸಬೇಕು. ಅಲ್ಲಿದ್ದ ಪ್ರಜ್ಞರೆಲ್ಲ ತಾವು ಬಲರಾಮನ ಕೃತ್ಯವನ್ನು ಅನುಚಿತ ಎಂದು ಭಾವಿಸಿದರು. ಪ್ರಭುವು ಇನ್ನೂ ಹೆಚ್ಚಿನ ಲಾಭವಾಗುವಂತೆ ಪರಿಹಾರವನ್ನು ನೀಡಬಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡರು. ಪ್ರಭುವು ರೋಮಹರ್ಷನ ಸೂತನನ್ನು ಕೊಂದು ಮಹತ್ಕಾರ್ಯದ ಯಶಸ್ಸನ್ನು ಕುಂದಿಸದಿರುವಂತೆ ಅವರು ಈ ರೀತಿ ಪ್ರಾರ್ಥನೆ ಮಾಡಿದರು. ಪ್ರಿಯ ಪ್ರಭುವೇ, ರೋಮಹರ್ಷನ ಸೂತನನ್ನು ಕೊಲ್ಲಲು ನೀನು ಕುಶದ ಆಯುಧವನ್ನು ಅಸಾಧಾರಣವಾಗಿ ಬಳಸಿದ್ದು ಹಾಗೆಯೇ ಇರಲಿ. ಅವನನ್ನು ಕೊಲ್ಲಬೇಕೆಂದು ನೀನು ಉದ್ದೇಶಿಸುವುದರಿಂದ ಅವನಿಗೆ ಮತ್ತೆ ಪ್ರಾಣವನ್ನು ಕೊಡಬಾರದು. ಹಾಗೆಯೇ ಸಾಧು ಸಂತರು ಬ್ರಾಹ್ಮಣರು ಆದ ನಾವು ಸ್ವಪ್ರೇರಣೆಯಿಂದ ಅವನಿಗೆ ದೀರ್ಘಾಯುಷ್ಯನ್ನು ನೀಡಿದೆವು. ಇಂತಹ ವರವು ನಿರರ್ಥಕವಾಗಬಾರದು. ಹೀಗೆ ಸಭೆಯಲ್ಲಿ ಬ್ರಾಹ್ಮಣ ವಿದ್ವಾಂಸರ ಪ್ರಾರ್ಥನೆಯು ಸಂದಿಗ್ಧವಾಯಿತು. ಮಹಾಯಾಗದ ಅಂತ್ಯದವರೆಗೆ ರೋಮಹರ್ಷನ ಸೂತನನ ಬದುಕಿರುವನೆಂದು ತಾವು ಕೊಟ್ಟ ವರವನ್ನು ಉಳಿಸಿಕೊಳ್ಳಲು ಅವರು ಬಯಸಿದರು. ಆದರೆ ಬಲರಾಮ ಅವನನ್ನು ಕೊಂದದ್ದನ್ನು ನಿರರ್ಥಕಗೊಳಿಸಲು ಅಪೇಕ್ಷಿಸಲಿಲ್ಲ. ಆದುದರಿಂದ ದೇವೋತ್ತಮ ಪರಮ ಪುರುಷನು ತನ್ನ ಉನ್ನತ ಸ್ಥಾನಕ್ಕೆ ಯೋಗ್ಯವಾದ ರೀತಿಯಲ್ಲಿ ಸಮಸ್ಯೆಯನ್ನು ಬಿಡಿಸಿದನು. ಆದುದರಿಂದ ಹೇಳಿದನು, ಮಗನು ತಂದೆಯ ದೇಹದಿಂದ ಬರುವುದರಿಂದ ಮಗನು ತಂದೆಯ ಪ್ರತಿನಿಧಿ ಎಂದು ವೇದಗಳ ಆದೇಶವಿದೆ. ಆದುದರಿಂದ ತನ್ನ ತೀರ್ಮಾನ ಇದು: ರೋಮಹರ್ಷನ ಸೂತನ ಮಗ ಉಗ್ರಶ್ರವ ಸೂತನು ಇನ್ನು ಮುಂದೆ ತನ್ನ ತಂದೆಯ ಸ್ಥಾನವನ್ನು ಪಡೆದುಕೊಂಡು ಪುರಾಣಗಳ ಪ್ರವಚನಗಳನ್ನು ಮುಂದುವರಿಸಲಿಲ್ಲ. ರೋಮಹರ್ಷನಿಗೆ ದೀರ್ಘಾಯುಷ್ಯು ಇರಲಿ ಎಂದು ನೀವು ಅಪೇಕ್ಷಿಸುವುದರಿಂದ ಅವನಿಗೆ ಬದಲಾಗಿ ಅವನ ಮಗನು ಈ ವರವನ್ನು ಪಡೆಯುತ್ತಾನೆ. ಆದುದರಿಂದ ನೀವು ಕೊಟ್ಟಿದ್ದ ವರವನ್ನು ಎಂದರೆ ಯಾವುದೇ ತೊಂದರೆ ಇಲ್ಲದೆ ಎಲ್ಲಾ ಇಂದ್ರಿಯಗಳು ಸಂಪೂರ್ಣವಾಗಿ ಸಮರ್ಥವಾಗಿರುವಂತೆ ದೃಢಕಾಯದಲ್ಲಿ ದೀರ್ಘಾಯುಷ್ಯನು ಉಗ್ರಶ್ರಯವನ್ನು ಪಡೆದುಕೊಳ್ಳುತ್ತಾನೆ. ಅಂತಹ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಓದಿದ್ದೀರಾ? ಹಾಕ್ಬೇಕು ಮಾತಾಜಿ. ಹಾ, ಓದಿದೆ ಮಾತಾಜಿ. ಆಯ್ತು ಮಾತಾಜಿ. ಆಯ್ತು. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆದುದರಿಂದ ದೇವೋತ್ತಮ ಪರಮ ಪುರುಷನು ಇಲ್ಲಿ ಆಗಿದೆ ಮಾತಾಜಿ. ಇದು ಅನಂತರ ಬಲರಾಮನು ಅಲ್ಲಿಂದ. ಅನಂತರ ಬಲರಾಮನು ರೋಮಹರ್ಷಣನ ಮಗನಿಗೆ ವರವನ್ನು ಕೊಡುವುದಲ್ಲದೆ ತನ್ನಿಂದ ಬೇರೆ ಯಾವುದಾದರೂ ವರವನ್ನು ಕೇಳಬೇಕು. ಅದನ್ನು ತಾನು ಕೂಡಲೇ ಕೊಡುತ್ತೇನೆ ಎಂದು ಸಾಧು ಸಂತರಿಗೆ ಮತ್ತು ಬ್ರಾಹ್ಮಣರಿಗೆ ಹೇಳಿದನು. ಹೀಗೆ ಪ್ರಭುವು ಸಾಮಾನ್ಯ ಕ್ಷತ್ರಿಯನ ಸ್ಥಾನದಲ್ಲಿ ನಿಂತು ರೋಮಹರ್ಷನ ಸೂತನನ್ನು ಕೊಂದುದಕ್ಕೆ ತಾನು ಯಾವ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕೆಂದು ತಿಳಿಯದು. ಅವರು ಕೊಟ್ಟ ಸಲಹೆಯನ್ನು ಸಂತೋಷವಾಗಿ ಒಪ್ಪಿಕೊಳ್ಳುತ್ತೇನೆ ಎಂದು ಸಾಧು ಸಂತರಿಗೆ ಹೇಳಿದನು. ಪ್ರಭುವಿನ ಉದ್ದೇಶವು ಬ್ರಾಹ್ಮಣರಿಗೆ ಅರ್ಥವಾಯಿತು. ತಮಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ಅವನು ತನ್ನ ಕೃತ್ಯಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬಹುದು ಎಂದು ಸೂಚಿಸಿದರು. ಅವರು ಹೀಗೆ ಹೇಳಿದರು: ಪ್ರಿಯ ಪ್ರಭುವೇ,
ಬಿಲ್ವಲ ಎನ್ನುವ ರಾಕ್ಷಸನಿದ್ದಾನೆ. ಅವನು ಇಲ್ವಲನ ಮಗ ಮತ್ತು ಬಾಹುಬಲಶಾಲಿಯಾದ ರಾಕ್ಷಸ. ಅವನು ಯಜ್ಞ ಮಾಡುವ ಸ್ಥಳಗಳಿಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಂದು ಬಂದು ನಮ್ಮ ಯಜ್ಞ ಕಾರ್ಯಗಳಿಗೆ ಬಹು ವಿಘ್ನವನ್ನು ಮಾಡುತ್ತಾನೆ. ದಶಾರ ಕುಟುಂಬದ ಸಂತತಿಯವನೇ, ಆ ರಾಕ್ಷಸನನ್ನು ಕೊಲ್ಲಬೇಕೆಂದು ನಾವೆಲ್ಲ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ನೀನು ದಯವಿಟ್ಟು ಅವನನ್ನು ಕೊಂದರೆ ನಮ್ಮ ಅಭಿಪ್ರಾಯದಂತೆ ಪ್ರಾಯಶ್ಚಿತ್ತವಾಗುತ್ತದೆ. ರಾಕ್ಷಸನು ಆಗಾಗ ಇಲ್ಲಿಗೆ ಬಂದು ಕೀವು, ರಕ್ತ, ಮಲ, ಮೂತ್ರಗಳು, ಮದ್ಯ ಮುಂತಾದ ಕೊಳಕು ವಸ್ತುಗಳನ್ನು ನಮ್ಮ ಮೇಲೆ ಎಸೆಯುತ್ತಾನೆ. ಇಂತಹ ಹೊಲಸನ್ನು ನಮ್ಮ ಮೇಲೆ ಹಾಕಿ ಈ ಪವಿತ್ರ ಸ್ಥಳವನ್ನು ಮೈಲಿಗೆ ಮಾಡುತ್ತಾನೆ. ಬಿಲ್ವನನ್ನು ಕೊಂದ ನಂತರ ನೀನು 12 ತಿಂಗಳ ಕಾಲ ತೀರ್ಥಯಾತ್ರೆಯನ್ನು ಮುಂದುವರಿಸಬಹುದು. ಹಾಗೆ ನೀನು ಕಲ್ಮಶದಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತೀಯೆ. ಇದು ನಮ್ಮ ಸಲಹೆ. ದಂತವಕ್ರ ವಿದೂರಥ ಮತ್ತು ರೋಮಹರ್ಷಣರ ಸಂಹಾರ ಎಂಬ 77ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾಗಗಳು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು. ವ್ಯಾಸಾಸನದ ಮೇಲೆ ಕುಳಿತಿರುವವರು ಸಭೆಗೆ ಬಂದ ಯಾರೊಬ್ಬರನ್ನು ಸ್ವಾಗತಿಸಲು ಎದ್ದು ನಿಲ್ಲಬೇಕಾಗಿಲ್ಲ. ಆದ್ರೆ ಇಲ್ಲಿ ಸನ್ನಿವೇಶವೇ ಬೇರೆ ಆಗಿದೆ. ಬಲರಾಮ ಸಾಮಾನ್ಯ ಮನುಷ್ಯನಲ್ಲ. ಅವನು ಬ್ರಾಹ್ಮಣರೆಲ್ಲರೂ ಅವನು ಸಾಮಾನ್ಯ ಮನುಷ್ಯ ಅಲ್ಲ ಅಂತೇಳಿ ಬ್ರಾಹ್ಮಣರೆಲ್ಲರೂ ರೋಮಹರ್ಷನ ಸೂತನನ್ನು ವ್ಯಾಸಾಸನದ ಗೌರವಕ್ಕೆ ಆರಿಸಿದ್ರು ಕೂಡ ಅಲ್ಲಿದ್ದ ಇತರ ಸಾಧು ಸಂತರು ಮತ್ತು ಬ್ರಾಹ್ಮಣರು ಅಂತೆ ಬಲರಾಮನು ದೇವೋತ್ತಮ ಪರಮಪುರುಷ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಆದ್ರೆ ಸಾಮಾನ್ಯ ಮನುಷ್ಯನಿಗೆ ಇಂತಹ ಗೌರವವನ್ನು ತೋರಿಸದಿದ್ರೂ ಬಲರಾಮನಿಗೆ ಅದು ಸಲ್ಲಬೇಕು. ಇಲ್ಲಿ ಕೃಷ್ಣ ಮತ್ತು ಬಲರಾಮ ಇವರಿಬ್ಬರು ಆವಿರ್ಭಾವದ ಮುಖ್ಯ ಉದ್ದೇಶ ಧಾರ್ಮಿಕ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದದ್ದು ಆಗಿದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಧರ್ಮದ ಅತ್ಯುನ್ನತ ತತ್ವವು ದೇವೋತ್ತಮ ಪರಮಪುರುಷನಿಗೆ ನಾವು ಶರಣಾಗುವುದು. ಧಾರ್ಮಿಕ ಮನೋಧರ್ಮದ ಪರಿಪೂರ್ಣತೆ ಎಂದ್ರೆ ಅದು ಪ್ರಭುವಿಗೆ ಭಕ್ತಿಪೂರ್ವಕವಾದ ಸೇವೆಯಲ್ಲಿ ನಿರತರಾಗುವುದು ಅಂತ ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳಿದೆ. ವೇದಗಳನ್ನು ಅಭ್ಯಾಸ ಮಾಡಿದ್ರು ಕೂಡ ರೋಮಹರ್ಷಣನಿಗೆ ಧಾರ್ಮಿಕ ಮನೋಧರ್ಮದ ಅತ್ಯುನ್ನತ ತತ್ವ ಅರ್ಥವೇ ಆಗ್ಲಿಲ್ಲ ಅಂತೇಳಿ ಬಲರಾಮನಿಗೆ ಅವನ ಆ ರೀತಿಯನ್ನು ನೋಡುವುದು ಒಪ್ಪುವುದು ಅದು ಕೂಡ ಸಾಧ್ಯವಾಗ್ಲಿಲ್ಲ. ರೋಮಹರ್ಷಣನಿಗೆ ಪರಿಪೂರ್ಣ ಅವನು ಬ್ರಾಹ್ಮಣನ ಆಗುವ ಅವಕಾಶ ಲಭ್ಯ ಇತ್ತು. ಆದ್ರೆ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಅವನ ತಪ್ಪು ನಡತೆ, ಅವನ ಕೀಳು ಹುಟ್ಟನ್ನು ಅದು ನೆನಪಿಗೆ ತರ್ತದೆ. ರೋಮಹರ್ಷಣನಿಗೆ ಬ್ರಾಹ್ಮಣ ಸ್ಥಾನವನ್ನು ಅಲ್ಲಿ ಕೊಡಲಾಗಿತ್ತು. ಅಂದ್ರೆ ಅವನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಲಿಲ್ಲ, ಅವನು ಪ್ರತಿಲೋಮ ಕುಟುಂಬದಲ್ಲಿ ಹುಟ್ಟಿದನು. ವೇದದ ಕಲ್ಪನೆಯ ಪ್ರಕಾರ ಸಂಕರರ ಕುಟುಂಬದಲ್ಲಿ 2 ವಿಧ, ಒಂದು ಪ್ರತಿಲೋಮ ಮತ್ತೊಂದು ಅನುಲೋಮ. ಈ ಮೇಲು ಜಾತಿಯ ಪುರುಷನು ಕೀಳು ಜಾತಿಯ ಸ್ತ್ರೀಯರೊಂದಿಗೆ ಸಂಬಂಧ ಬೆಳೆಸಿದರೆ ಅವನ ಮಗು ಅನುಲೋಮ. ಆದರೆ ಇಲ್ಲಿ ಪುರುಷನು ಮೇಲಿನ ಜಾತಿಯ ಸ್ತ್ರೀಯರೊಡನೆ ಸಂಬಂಧ ಬೆಳೆಸಿದ್ರೆ ಅದು ಪ್ರತಿಲೋಮ. ರೋಮಹರ್ಷನ ಸೂತನ ತಂದೆ ಕ್ಷತ್ರಿಯನಾಗಿದ್ದು ತಾಯಿ ಬ್ರಾಹ್ಮಣನಾಗಿದ್ರು. ಅವನದು ಪ್ರತಿಲೋಮ ಕುಟುಂಬ ಆಗ್ತದೆ. ರೋಮಹರ್ಷನ ಅಲೌಕಿಕ ಸಾಕ್ಷಾತ್ಕಾರವು ಅಲ್ಲಿ ಪರಿಪೂರ್ಣ ಆಗಿಲ್ಲ. ಆದ್ದರಿಂದ ಬಲರಾಮ ಅವನ ಪ್ರತಿಲೋಮ ಜನ್ಮವನ್ನು ನೆನಪಿಸಿಕೊಳ್ತಾನೆ. ಯೋಚನೆ ಏನು ಅಂತ ಹೇಳಿದ್ರೆ, ಯಾವ ಮನುಷ್ಯನೇ ಆಗ್ಲಿ ಬ್ರಾಹ್ಮಣನಾಗುವ ಅವಕಾಶವನ್ನು ನೀಡಬಹುದು. ಆದರೆ ವಾಸ್ತವಿಕವಾಗಿ ಅವನಿಗೆ ಸಾಕ್ಷಾತ್ಕಾರವಿಲ್ಲದೆ ಅವನು ಬ್ರಾಹ್ಮಣ ಸ್ಥಾನವನ್ನು ಸರಿಯಾಗಿ ಬಳಸದೇ ಇದ್ದರೆ ಬ್ರಾಹ್ಮಣ ಸ್ಥಾನಕ್ಕೆ ಎಂದು ಕೂಡ ಅವನಿಗೆ ನ್ಯಾಯಸಮ್ಮತವಾದದ್ದು ಅಲ್ಲ. ರೋಮಹರ್ಷನ ಸೂತನ ಅರಿವಿನ ಲೋಪವನ್ನು ಕಂಡು ಬಲರಾಮನು
ಅವನ ಅಹಂಕಾರಕ್ಕೆ ಅವನಿಗೆ ಶಿಕ್ಷೆ ನೀಡಬೇಕು ಅಂತೇಳಿ ನಿರ್ಧರಿಸ್ತಾನೆ. ಬಲರಾಮನು ಈ ಮನುಷ್ಯನು ವ್ಯಾಸರ ಶಿಷ್ಯನಾಗಿದ್ದಾನೆ. ಮಹಾ ಅನುಭವದಿಂದ ವೈದಿಕ ಸಾಹಿತ್ಯವನ್ನೆಲ್ಲ ಅಭ್ಯಾಸ ಮಾಡಿದ್ದಾನೆ. ಮತ್ತೆ ದೇವೋತ್ತಮ ಪರಮಪುರುಷನ ಸನ್ನಿಧಿಯಲ್ಲಿ ಇವನು ನಮ್ರನ ಆಗಿರಲಿಲ್ಲ. ಇವನಿಗೆ ಮರಣದಂಡನೆ ನೀಡುವುದೇ ನ್ಯಾಯ ಅಂತೇಳಿ ಯೋಚಿಸ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಬ್ರಾಹ್ಮಣನಿಗೆ ವಿದ್ವಾಂಸನಾದವನು ಸಹಜವಾಗಿ ಮೃದು ಸ್ವಭಾವದವನಾಗಿರಬೇಕು. ರೋಮಹರ್ಷನ ಸೂತನು ಅವನು ದೊಡ್ಡ ವಿದ್ವಾಂಸ ಹೌದು, ಅವನಿಗೆ ಬ್ರಾಹ್ಮಣನಾಗುವ ಅವಕಾಶ ಕೂಡ ಇತ್ತು. ಆದ್ರೆ ಅವನ ಸ್ವಭಾವ ಮಾತ್ರ ಮೃದುವಾಗಿರ್ಲಿಲ್ಲ. ಅವನು ಈ ಭೌತಿಕ ಐಶ್ವರ್ಯದಿಂದ ಅಹಂಕಾರಿಯಾಗಿದ್ದ. ಬ್ರಾಹ್ಮಣ ಯೋಗ್ಯವಾದ ಆ ಮೃದು ನಡತೆಯನ್ನು ಅವನು ಕಲೀಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಇದರಿಂದ ನಮ್ಗೆ ಗೊತ್ತಾಗ್ತದೆ. ಹಾಗೆ ಮನುಷ್ಯನ ವಿದ್ವತ್ತು ಸರ್ಪಲ್ಲ ಹೆಡೆಯಲ್ಲಿರುವ ಆ ರತ್ನದಂತೆ. ಹೆಡೆಯಲ್ಲಿ ಇರುವ ಆ ರತ್ನವಿದ್ರೂ ಕೂಡ ಸರ್ಪವೇ. ಸಾಮಾನ್ಯ ಸರ್ಪದಷ್ಟೇ ಅಪಾಯಕಾರ ಅದು. ಮನುಷ್ಯನು ಸೌಮ್ಯನು ವಿನಮ್ರನು ಆಗದಿದ್ರೆ ಅವನು ಮಾಡಿದ ಆ ವೇದ ಮತ್ತೆ ಪುರಾಣಗಳ ಅಧ್ಯಯನ, ಶಾಸ್ತ್ರಗಳ ಅವನ ವಿಶಾಲವಾದ ತಿಳುವಳಿಕೆ ಏನಿದ್ರು ಕೂಡ ಅದು ಹೊರಗಿನ ಉಡುಪು ಇದ್ದ ಹಾಗೆ. ರಂಗಭೂಮಿಯ ಮೇಲೆ ಕುಣಿಯುವ ಕಲಾವಿದನ ವೇಷಭೂಷಣಗಳಂತೆ. ಬಲರಾಮನು ಈ ರೀತಿಯಾಗಿ ಯೋಚಿಸ್ತಾನೆ. ಅಂತರಂಗದಲ್ಲಿ ಅಶುದ್ಧರಾಗಿದ್ದು ಬಹಿರಂಗವಾಗಿ ಇವನು ದೊಡ್ಡ ವಿದ್ವಾಂಸನು, ಧರ್ಮನಿಷ್ಠ ಅಂತೇಳಿ ತೋರಿಸಿಕೊಳ್ತಾ ಇರುವ ವಂಚಕನಿಗೆ ಶಿಕ್ಷೆ ಕೊಡಬೇಕು. ಅದಕ್ಕೆ ನಾನು ಆವಿರ್ಭವಿಸಿದ್ದೇನೆ. ಅವರು ಇನ್ನಷ್ಟು ಪಾಪ ಮಾಡದಂತೆ ಅವರನ್ನು ಕೊಲ್ಲುವುದೇ ಯೋಗ್ಯ ಅಂತೇಳಿ ಬಲರಾಮನು ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸುವುದನ್ನು ನಿವಾರಿಸಿಕೊಂಡ. ಈಗ ಅವನ ಸ್ಥಾನದಿಂದ ಧಾರ್ಮಿಕ ತತ್ವಗಳ ಪುನರ್ಸ್ಥಾಪನೆಯ ಅವನ ಮುಖ್ಯ ಕರ್ತವ್ಯ. ಎಲ್ಲವನ್ನು ಯೋಚಿಸಿ ಅವನು ಒಂದು ದರ್ಬೆಯಿಂದ ರೋಮಹರ್ಷನನ್ನು ಹೊಡೆದು ಕೊಡ್ತಾನೆ. ಈ ಕುಶ ಹುಲ್ಲಿನ ಎಸಲಿನಿಂದ ಹೊಡೆದು ಅಲ್ಲಿ ಬಲರಾಮನು ರೋಮಹರ್ಷನ ಸೂತನನ್ನು ಕೊಲ್ಲಲು ಹೇಗೆ ಸಾಧ್ಯವಾಯಿತು ಎಂದು ಯಾರಾದ್ರೂ ಕೇಳಿದ್ರೆ ಈ ಮದ್ಭಾಗವತವು ಪ್ರಭು ಎನ್ನುವ ಪದದಿಂದ ಉತ್ತರ ಹೇಳ್ತದೆ. ಅಂದ್ರೆ ಆ ಪ್ರಭುವಿನ ಸ್ಥಾನ ಯಾವಾಗ್ಲೂ ಅದು ಅಲೌಕಿಕವಾದದ್ದು ಮತ್ತು ಅವನು ಸರ್ವಶಕ್ತ ಆದದರಿಂದ ಅವನು ಆ ಭೌತಿಕ ನಿಯಮಗಳು ಮತ್ತು ತತ್ವಗಳಿಗೆ ವಿಧೇಯನಾಗದೆ ಅವನ ಇಚ್ಛೆ ಬಂದಂತೆ ಅವನು ಮಾಡಬಹುದು. ಆದುದರಿಂದ ಇಲ್ಲಿ ರೋಮಹರ್ಷನ ಸೂತನನ್ನು ಕುಸದ ಅಂದ್ರೆ ಆ ದರ್ಬೆ ಒಂದು ಹುಲ್ಲಿನ ಹೆಸಲಿನಿಂದ ಹೊಡೆದು ಕೊಲ್ಲುವುದು ಹೇಗೆ ಸಾಧ್ಯ ಆಯ್ತು ಅವನಿಗೆ? ಒಂದು ಇರುವೆಯನ್ನು ಕೂಡ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ದರ್ಬೆ ಹುಲ್ಲಿನಿಂದ. ಆಗ್ಬೋದಾ? ರೋಮಹರ್ಷನ ಸೂತನ ಸಾವಿನಿಂದ ಅಲ್ಲಿದ್ದವರಿಗೆ ಬಹು ದುಃಖ ಆಗ್ತದೆ. ಕೂಗಾಟ ಗೊಂದಲಗಳು ಎಲ್ಲ ಆಗ್ತದೆ. ಎಲ್ಲಾ ಬ್ರಾಹ್ಮಣರಿಗೆ ಮತ್ತು ಸಾಧು ಸಂತರಿಗೆ ಬಲರಾಮನು ದೇವೋತ್ತಮ ಪರಮಪುರುಷ ಅಂತ ಗೊತ್ತಿದ್ರು ಕೂಡ ಪ್ರಭುವಿನ ಆ ಕಾರ್ಯಕ್ಕೆ ಆಕ್ಷೇಪಣೆ ಮಾಡಲು ಅವ್ರು ಯಾರು ಹಿಂಜರಿಲಿಲ್ಲ. ಅವರು ವಿನಂತಿ ಮಾಡ್ತಾರೆ, ಪ್ರಿಯ ಪ್ರಭುವೇ, ನಿನ್ನ ಕಾರ್ಯ ಧರ್ಮದ ತತ್ವಗಳಿಗೆ ಅನುಗುಣವಾಗಿಲ್ಲ ಅಂತೇಳಿ ನಮ್ಗೆ ಕಾಣ್ತದೆ. ಪ್ರಿಯ ಯದುನಂದನ, ನಾವು ನಿನಗೆ ಈ ವಿಷಯಗಳನ್ನು ತಿಳಿಸಲು ಬಯಸ್ತೇವೆ. ನಾವು ಬ್ರಾಹ್ಮಣರು ಈ ಮಹಾಯಜ್ಞದ ಅವಧಿಗೆ ರೋಮಹರ್ಷನ ಸೂತನನ್ನು ಆ ಸ್ಥಾನಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ. ನಮ್ಮ ಆಯ್ಕೆಗೆ ಅನುಗುಣವಾಗಿ ಅವನು ವ್ಯಾಸಾಸನದ ಮೇಲೆ ಕುಳಿತಿದ್ದ. ವ್ಯಾಸಾಸನದ ಮೇಲೆ ಕುಳಿತಿರುವ ಮನುಷ್ಯನು ಯಾರನ್ನಾದರೂ ಬರಮಾಡಿಕೊಳ್ಳಲು ನಿಲ್ಲುವುದು ಅನುಚಿತ. ಅಲ್ಲದೆ ನಾವು ರೋಮಹರ್ಷನ ಸೂತನಿಗೆ ತೊಂದರೆ ಇಲ್ಲದ ಆಯುಷ್ಯವನ್ನು ನೀಡಿದೆವು. ಎಲ್ಲಾ ವಾಸ್ತವಾಂಶಗಳನ್ನು ತಿಳಿದುಕೊಳ್ಳದೆ ನೀನು ಅವನನ್ನು ಕೊಂದದ್ರಿಂದ ನಿನ್ನ ಕೃತ್ಯ ಅದು ಬ್ರಾಹ್ಮಣ ಹತ್ಯೆ, ಅದಕ್ಕೆ ಸಮಾನ ಅಂತೇಳಿ ನಮ್ಮ ಅಭಿಪ್ರಾಯ ಅಂತೇಳಿ ಹೇಳ್ತಾರೆ. ಪ್ರಿಯ ಪ್ರಭುವೇ, ಪತಿತ ಆತ್ಮರ ಉದ್ಧಾರಕನೇ, ನಿನಗೆ ಎಲ್ಲಾ ವೈದಿಕ ತತ್ವಗಳು ಗೊತ್ತಿದೆ, ಅದು ನಮಗೂ ಗೊತ್ತು ಅಂತ ಹೇಳ್ತಾರೆ. ಬ್ರಾಹ್ಮಣರಿಗೂ ಹೇಳ್ತಾರೆ, ಎಲ್ಲಾ ಯೋಗ ಶಕ್ತಿಯ ನೀನು ಒಡೆಯ ಕೂಡ ಹೌದು. ಸಾಮಾನ್ಯವಾಗಿ ವೈದಿಕ ನಿಯಮಗಳು ನಿನಗೆ ಅನ್ವಯ ಆಗುವುದಿಲ್ಲ. ಆದುದರಿಂದ ರೋಮಹರ್ಷನ ಸೂತನನ್ನು ಕೊಂದದ್ದಕ್ಕೆ ದಯವಿಟ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡು ನಿನ್ನ ನಿಷ್ಕರಣ ದಯೆಯನ್ನು ತೋರಿಸ್ಬೇಕು ನಮಗೆಲ್ಲ ಅಂತೇಳಿ ಪ್ರಾರ್ಥಿಸ್ತಾರೆ. ಅವನನ್ನು ಕೊಂದದ್ದಕ್ಕಾಗಿ ಯಾವ ರೀತಿಯಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಎಂದು ನಾವು ಸೂಚಿಸುವುದಿಲ್ಲ.
ಇತರರು ನಿನ್ನ ಹೆಜ್ಜೆಯಲ್ಲೇ ನಡೆಯುವಂತೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕಂದಷ್ಟೇ ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಮಹಾಪುರುಷನು ಮಾಡಿದಂತೆ ಎಲ್ಲ ಸಾಮಾನ್ಯ ಪುರುಷರು ಮಾಡ್ತಾರೆ ಅಂತೆ. ಪ್ರಭುವು ಅದಕ್ಕೆ ಉತ್ತರ ಹೇಳ್ತಾನೆ, ಹೌದು, ಈ ಕೃತ್ಯ ನನಗೆ ವಾದದ್ದು ಆಗಿದೆ, ಇತರರಿಗೆ ಅಯೋಗ್ಯ ಆಗ್ತದೆ. ಆದ್ರಿಂದ ನಾನು ಇದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು. ಶಾಸ್ತ್ರಗಳು ಹೇಳುವ ರೀತಿಯಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ನನ್ನ ಕರ್ತವ್ಯ. ಅದರೊಂದಿಗೆ ನಾನು ರೋಮಹರ್ಷನ ಸೂತನಿಗೆ ಮತ್ತೆ ಪ್ರಾಣ ನೀಡಿ ದೀರ್ಘಾಯುಷ್ಯವನ್ನು ನೀಡ್ತೇನೆ, ಇಂದ್ರಿಯಗಳಿಗೆ ಸಂಪೂರ್ಣ ಶಕ್ತಿಯನ್ನು ಕೊಡ್ತೇನೆ. ಇಷ್ಟು ಮಾತ್ರವಲ್ಲ, ನೀವು ಅಪೇಕ್ಷಿಸಿದಲ್ಲಿ ನೀವು ಏನನ್ನು ಕೇಳಿದ್ರು ಕೂಡ ಕೊಡ್ತೇನೆ. ನಿಮ್ಮ ಅಪೇಕ್ಷೆಗಳನ್ನು ಈಡೇರಿಸಲು ನಾನು ಎಲ್ಲಾ ವರಗಳನ್ನು ಸಂತೋಷದಿಂದ ಕೊಡ್ತೇನೆ ಅಂತ ಹೇಳ್ತಾನೆ. ಬಲರಾಮನ ಈ ಮಾತುಗಳು ದೇವೋತ್ತಮ ಪರಮ ಪುರುಷನು ಏನನ್ನೂ ಮಾಡಲು ಸ್ವತಂತ್ರನು ಎನ್ನುವುದನ್ನು ದೃಢಪಡಿಸುತ್ತದೆ. ರೋಮಹರ್ಷನ ಸಂತನ ರೋಮಹರ್ಷನ ಸೂತನನ್ನು ಅವನು ಕೊಂದದ್ದು ಉಚಿತವಲ್ಲ ಎಂದು ಭಾವಿಸಿದ್ರು ಕೂಡ ಅವನು ಎಲ್ಲರಿಗೂ ಲಾಭವಾಗುವ ರೀತಿಯಲ್ಲಿ ಪ್ರತಿ ಕಾರ್ಯವನ್ನು ಮಾಡ್ತಾನೆ. ಯಾರು ದೇವೋತ್ತಮ ಪರಮಪುರುಷನ ಕಾರ್ಯವನ್ನು ಅನುಕರಿಸಬಾರ್ದು ಅಂತ ಹೇಳಿ ಇದರಿಂದ ಗೊತ್ತಾಗ್ತದೆ. ಅವನ ಆದೇಶಗಳನ್ನು ಅನುಸರಿಸಬೇಕು. ಅಲ್ಲಿದ್ದ ಪ್ರಾಜ್ಞರೆಲ್ಲ ತಾವು ಬಲರಾಮನ ಕೃತ್ಯವನ್ನು ಅನುಚಿತ ಎಂದು ಭಾವಿಸಿದ್ರು ಕೂಡ ಪ್ರಭು ಇನ್ನು ಹೆಚ್ಚಿನ ಲಾಭವಾಗುವಂತೆ ಪರಿಹಾರವನ್ನು ನೀಡಬಲ್ಲ ಎನ್ನುವುದನ್ನು ಅವರು ಅರ್ಥ ಮಾಡಿಕೊಳ್ತಾರೆ. ಪ್ರಭು ರೋಮಹರ್ಷನ ಸೂತನನ್ನು ಕೊಂದ ಮಹತ್ ಕಾರ್ಯದ ಯಶಸ್ಸನ್ನು ಕುಂದಿಸದಿರುವಂತೆ ಅವರು ಈ ರೀತಿ ಪ್ರಾರ್ಥನೆ ಮಾಡ್ತಾರೆ. ಪ್ರಿಯ ಪ್ರಭು, ರೋಮಹರ್ಷನ ಸೂತನನ್ನು ಕೊಲ್ಲಲು ನಿನ್ನ ಕುಶದ ಆಯುಧವನ್ನು ಅಸಾಧಾರಣವಾಗಿ ಬಳಸಿದ್ದು ಹಾಗೇ ಇರ್ಲಿ. ಅವನನ್ನು ಕೊಲ್ಲಬೇಕೆಂದು ನೀನು ಉದ್ದೇಶಿಸಿದ್ದರಿಂದ ಅವನಿಗೆ ಮತ್ತೆ ಪ್ರಾಣವನ್ನು ಕೊಡಬಾರದು ನೀನು. ಹಾಗೆ ಸಾಧು ಸಂತರು, ಬ್ರಾಹ್ಮಣರು ನಾವು ಸ್ವಪ್ರೇರಣೆಯಿಂದ ಅವನಿಗೆ ದೀರ್ಘಾಯುಷ್ಯವನ್ನು ನೀಡಿದೆವು. ಇಂತಹ ವರವು ನಿರಾರ್ಥಕವಾಗಲೂಬಾರದು. ಹೀಗೆ ಸಭೆಯಲ್ಲಿದ್ದ ಬ್ರಾಹ್ಮಣ ವಿದ್ವಾಂಸರ ಪ್ರಾರ್ಥನೆಯು ಸಂದಿಗ್ಧವಾಯಿತು. ಮಹಾಯಾಗದ ಅಂತ್ಯದವರೆಗೆ ರೋಮಹರ್ಷನ ಸೂತನು ಬದುಕಿರುವನೆಂದು ತಾವು ಕೊಟ್ಟ ವರವನ್ನು ಉಳಿಸಿಕೊಳ್ಳಲು ಅವರು ಬಯಸ್ತಾರೆ. ಆದರೆ ಬಲರಾಮನು ಅವನನ್ನು ಕೊಂದದ್ದನ್ನು ನಿರರ್ಥಕಗೊಳಿಸಲು ಅಪೇಕ್ಷಿಸಲಿಲ್ಲ. ಇಲ್ಲಿ ದೇವೋತ್ತಮ ಪರಮಪುರುಷ ತನ್ನ ಉನ್ನತ ಸ್ಥಾನಕ್ಕೆ ಯೋಗ್ಯವಾದ ರೀತಿಯಲ್ಲಿ ಸಮಸ್ಯೆಯನ್ನು ಬಿಡಿಸ್ತಾನೆ. ಅವನು ಹೀಗೆ ಹೇಳ್ತಾನೆ, ಮಗನು ತಂದೆಯ ದೇಹದಿಂದ ಬರುವುದರಿಂದ ಮಗನು ತಂದೆಯ ಪ್ರತಿನಿಧಿ ಎಂದು ವೇದಗಳ ಆದೇಶವಿದೆ. ಆದುದರಿಂದ ನನ್ನ ತೀರ್ಮಾನ ಇಷ್ಟು: ರೋಮಹರ್ಷನ ಸೂತನ ಮಗ ಉಗ್ರಶ್ರವ ಸೂತನು ಇನ್ನು ಮುಂದೆ ತನ್ನ ತಂದೆಯ ಸ್ಥಾನವನ್ನು ಪಡೆದುಕೊಂಡು ಪುರಾಣಗಳ ಪ್ರವಚನವನ್ನು ಮುಂದುವರಿಸಲಿ. ರೋಮಹರ್ಷನಿಗೆ ದೀರ್ಘಾಯಸ್ಸು ಇರಲಿ ಎಂದು ನೀವು ಅಪೇಕ್ಷಿಸಿದ್ದರಿಂದ ಅವನಿಗೆ ಬದಲಾಗಿ ಅವನ ಮಗನು ಈ ವರವನ್ನು ಪಡೆಯುತ್ತಾನೆ. ಆದುದರಿಂದ ನೀವು ಕೊಟ್ಟಿದ್ದ ವರವನ್ನು ಎಂದರೆ ಯಾವುದೇ ತೊಂದರೆ ಇಲ್ಲದೆ ಎಲ್ಲಾ ಇಂದ್ರಿಯಗಳು ಸಂಪೂರ್ಣವಾಗಿ ಸಮರ್ಥವಾಗಿರುವಂತೆ ದೃಢಕಾಯದಲ್ಲಿ ಯಶಸ್ಸನ್ನು ಉಗ್ರಶ್ರವನ್ನು ಪಡೆದುಕೊಳ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಬಲರಾಮನು ರೋಮಹರ್ಷನ ಮಗನಿಗೆ ವರವನ್ನು ಕೊಡುವುದಲ್ಲದೆ ತನ್ನಿಂದ ಬೇರೆ ಯಾವುದಾದ್ರೂ ವರವನ್ನು ಕೇಳಬೇಕು, ಅದನ್ನು ಕೂಡ್ಲೇ ನಡೆಸಿಕೊಡ್ತೇನೆ ಎಂದು ಸಾಧು ಸಂತರಿಗೆ ಬ್ರಾಹ್ಮಣರಿಗೆ ಹೇಳ್ತಾನೆ. ಹೀಗೆ ಪ್ರಭು ಸಾಮಾನ್ಯ ಕ್ಷತ್ರಿಯನ ಸ್ಥಾನದಲ್ಲಿ ನಿಂತು ರೋಮಹರ್ಷನ ಸೂತನನ್ನು ಕೊಂದುದಕ್ಕೆ ತಾನು ಯಾವ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕೆಂದು ತಿಳಿಯದು ಅವರು ಕೊಟ್ಟ ಸಲಹೆಯನ್ನು ಸಂತೋಷವಾಗಿ ಒಪ್ಪಿಕೊಳ್ತೇನೆ ಅಂತೇಳಿ ಸಾಧು ಸಂತರಿಗೆ ಹೇಳ್ತಾನೆ. ಪ್ರಭುವಿನ ಉದ್ದೇಶ ಏನು, ಬ್ರಾಹ್ಮಣರಿಗೆ ಅದೆಲ್ಲ ಅರ್ಥ ಆಯ್ತು. ಅವರಿಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ಅವನು ತನ್ನ ಕೃತ್ಯಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಬಹುದು ಅಂತೇಳಿ ಸೂಚಿಸುತ್ತಾರೆ. ಅವರು ಹೀಗೆ ಹೇಳ್ತಾರೆ, ಪ್ರಿಯ ಪ್ರಭು, ಅಲ್ಲಿ ಬಲ್ವಲ ಎಂಬ ಒಬ್ಬ ರಾಕ್ಷಸನಿದ್ದಾನೆ. ಅವನು ಇಲ್ವಲನ ಮಗ ಮತ್ತೆ ಬಹು ಬಲಶಾಲಿಯಾದ ರಾಕ್ಷಸ. ಅವನು ಯಜ್ಞ ಮಾಡುವ ಸ್ಥಳಗಳಿಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಂದು ಬಂದು ನಮ್ಮ ಯಜ್ಞ ಕಾರ್ಯಗಳಿಗೆ ಬಹು ವಿಘ್ನವನ್ನು ಕೊಡ್ತಾನೆ. ದಸರಾ ಕುಟುಂಬದ ಸಂತತಿಯವನೇ ಆ ರಾಕ್ಷಸನನ್ನು ಕೊಲ್ಲಬೇಕೆಂದು ನಾವೆಲ್ಲ ನಿನ್ನಲ್ಲಿ ಪ್ರಾರ್ಥಿಸ್ತೇವಿದ್ದೇವೆ. ನೀನು ದಯವಿಟ್ಟು ಅವನನ್ನು ಕೊಂದ್ರೆ ನಮ್ಮ ಅಭಿಪ್ರಾಯದಂತೆ ಪ್ರಾಯಶ್ಚಿತ್ತ ಆಗ್ತದೆ. ರಾಕ್ಷಸನು ಆಗಾಗ ಇಲ್ಲಿಗೆ ಬಂದು ಕೀವು, ರಕ್ತ, ಮಲ, ಮೂತ್ರಗಳು, ಮದ್ಯ ಮುಂತಾದ ಕೊಳಕು ವಸ್ತುಗಳನ್ನು ನಮ್ಮ ಮೇಲೆ ಎಸೆಯುತ್ತಾನೆ.
ಇಂತಹ ಹೊಲಸನ್ನು ನಮ್ಮ ಮೇಲೆ ಹಾಕಿ ಆ ಪವಿತ್ರ ಸ್ಥಳವನ್ನು ಮೈಲಿಗೆ ಮಾಡಿಕೊಳ್ತಾನೆ. ಬಲ್ವಲನ್ನು ಕೊಂದ ನಂತರ ನೀನು 12 ತಿಂಗಳ ಕಾಲ ತೀರ್ಥಯಾತ್ರೆಯನ್ನು ಮುಂದುವರಿಸಬೇಕು ಬಹುದು. ಹಾಗೆ ನೀನು ಕಲ್ಮಸದಿಂದ ಸಂಪೂರ್ಣವಾಗಿ ಮುಕ್ತವಾಗ್ತಾ ಇದೆ ಅಂತ ನಮ್ಮ ಸಲಹೆ ಅಂತ ಹೇಳ್ತಾರೆ. ಇಲ್ಲಿಗೆ ದಂತವಕ್ರ, ವಿದುರಥ ಮತ್ತೆ ರೋಮಹರ್ಷಣರ ಸಂಹಾರ ಎಂಬ 77ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಟೆಂಡೆನ್ಸ್ ಲಿಂಕ್ ಬಂತಲ್ಲ? ಅಟೆಂಡೆನ್ಸ್ ಲಿಂಕ್ ಬರ್ಲಿಲ್ಲವಾ? ಬಂದಿಲ್ಲ ಮಾತಾಜಿ. ಬಂದಿದೆ, ಹಾಕಿದ್ದಾರೆ. ಬಂದಿದೆ ಮಾತಾಜಿ. ಬಂದಿದೆ ಮಾತಾಜಿ. ಇಲ್ಲಿ ನೆಕ್ಸ್ಟ್ ಚಾಪ್ಟರ್ 78, ಬಲ್ವಲನ ಮುಕ್ತಿ ಮತ್ತೆ ಬಲರಾಮನ ತೀರ್ಥಯಾತ್ರೆ, ಅಧ್ಯಾಯ 78. ಓದಿ. ಯಾಕೆ ಓದಲಿಕ್ಕೆ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದಿ. ಬಲ್ವಲನ ಮುಕ್ತಿ ಮತ್ತು ಬಲರಾಮನ ತೀರ್ಥಯಾತ್ರೆ. ಬಲರಾಮನು ಬಲ್ವಲ ರಾಕ್ಷಸನನ್ನು ಎದುರಿಸಲು ಸಿದ್ಧ ಮಾಡಿಕೊಂಡನು. ಸಾಮಾನ್ಯವಾಗಿ ರಾಕ್ಷಸನು ಈ ಪವಿತ್ರ ಪ್ರದೇಶವನ್ನು ಆಕ್ರಮಣ ಮಾಡುತ್ತಿದ್ದ ಹೊತ್ತಿಗೆ ದೊಡ್ಡ ಸುಂಟರಗಾಳಿ ಹೇಳುತ್ತಿತ್ತು. ಇಡೀ ಆಕಾಶವು ಧೂಳಿನಿಂದ ತುಂಬಿ ಹೋಗುತ್ತಿತ್ತು ಮತ್ತು ವಾತಾವರಣದಲ್ಲೆಲ್ಲ ದುರ್ಗಂಧವು ತುಂಬುತ್ತಿತ್ತು. ಇದರ ನಂತರ ದುಷ್ಟ ರಾಕ್ಷಸ ಬಿಲ್ವಲನು ಮಲಮೂತ್ರಗಳನ್ನು, ಇತರ ಹೇಸಿಗೆ ವಸ್ತುಗಳನ್ನು ಯಾಗ ಮಂಟಪಕ್ಕೆ ಸುರಿಯಲು ಪ್ರಾರಂಭ ಮಾಡಿದನು. ಈ ಆಕ್ರಮಣದ ನಂತರ ಕೈಯಲ್ಲಿ ದೊಡ್ಡ ತ್ರಿಶೂಲವನ್ನು ಹಿಡಿದು ರಾಕ್ಷಸನೇ ಕಾಣಿಸಿಕೊಂಡನು. ಅವನು ಬೃಹದಾಕಾರದ ವ್ಯಕ್ತಿ. ಅವನ ಕಪ್ಪು ದೇಹವು ಇದ್ದಿಲಿನ ರಾಶಿಯಂತಿತ್ತು. ಅವನ ಕೂದಲು ಮತ್ತು ಗಡ್ಡ ಮೀಸೆಗಳು ತಾಮ್ರದಂತೆ ಕೆಂಪಗಿದ್ದವು. ಅವನ ದೊಡ್ಡ ಗಡ್ಡ ಮೀಸೆಗಳಿಂದಾಗಿ ಅವನ ಬಾಯಿಯು ಭಯಂಕರವಾಗಿ ಮತ್ತು ಅಪಾಯಕರವಾಗಿ ಕಾಣುತ್ತಿತ್ತು. ರಾಕ್ಷಸನನ್ನು ಕಾಣುತ್ತಲೇ ಬಲರಾಮನು ಅವನ ಮೇಲೆ ಆಕ್ರಮಣ ಮಾಡಲು ಸಿದ್ಧನಾದನು. ರಾಕ್ಷಸನನ್ನು ತುಂಡು ತುಂಡು ಮಾಡುವುದು ಹೇಗೆ ಎಂದು ಅವನು ಮೊದಲು ಯೋಚಿಸಿದನು. ಅವನು ತನ್ನ ಹಲಾಯುಧವನ್ನು, ಗದೆಯನ್ನು ಸ್ಮರಿಸಿಕೊಂಡನು. ಅವು ಕೂಡಲೇ ಕೈ ಸೇರಿದವು. ಬಲ್ವಲನು ಆಕಾಶದಲ್ಲಿ ಹಾರಾಡುತ್ತಿದ್ದನು. ಮೊದಲು ಆಕಾಶವು ದೊರೆಯುತ್ತಲೇ ಬಲರಾಮನು ಅವನನ್ನು ಹಲಾಯುಧದಿಂದ ಕೆಳಕ್ಕೆಳೆದು ಗದೆಯಿಂದ ಅವನ ತಲೆಯನ್ನು ಜಜ್ಜಿ ಹಾಕಿದನು. ಬಲರಾಮನ ಹೊಡೆತದಿಂದ ರಾಕ್ಷಸನ ತಲೆಯು ಸೀಳಿಯಿತು. ಅವನ ಹಣೆಯಿಂದ ವಿಫಲವಾಗಿ ರಕ್ತವು ಹರಿಯಿತು. ಅವನು ಗಟ್ಟಿಯಾಗಿ ಹರಚಲು ಪ್ರಾರಂಭಿಸಿದನು. ಹೀಗೆ ಧರ್ಮನಿಷ್ಠ ಬ್ರಾಹ್ಮಣರಿಗೆ ದೊಡ್ಡ ಪೀಡೆಯಾಗಿದ್ದ ರಾಕ್ಷಸನು ನೆಲಕ್ಕೆ ಬಿದ್ದನು. ಕೆಂಪು ಮಣ್ಣಿನ ಶಿಖರವಿರುವ ದೊಡ್ಡ ಬೆಟ್ಟವು ಸಿಡಿಲು ಎರಗಿದುದರಿಂದ ಉಳಿದುವಂತೆ ಅವನು ನೆಲಕ್ಕೆ ಉರುಳಿದನು. ಧನ್ಯವಾದಗಳು. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಯಾರು ಓದ್ಲಿಲ್ಲ? ಓದಿ. ಇದನ್ನು ಕಂಡು ನೈಮಿಷಾರಣ್ಯದ ನಿವಾಸಿಗಳಿಗೆ, ಸಾಧುಗಳಿಗೆ ಮತ್ತು ಬ್ರಾಹ್ಮಣರಿಗೆ ಬಹು ಸಂತೋಷವಾಯಿತು. ಅವರು ಬಲರಾಮನಿಗೆ ಗೌರವಪೂರ್ವಕ ಪ್ರಾರ್ಥನೆಯನ್ನು ಸಮರ್ಪಿಸಿದರು. ಅವರು ಪ್ರಭುವಿಗೆ ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿದರು. ಬಲರಾಮನ ಯಾವ ಪ್ರಯತ್ನವೂ ವಿಫಲವಾಗುವುದಿಲ್ಲ ಎಂದು ಅವರ ಒಮ್ಮತ. ಅನಂತರ ರಾಕ್ಷಸರನ್ನು ಸೋಲಿಸಿದ ಇಂದ್ರ ಮಹಾರಾಜನಿಗೆ ಅಭ್ಯಂಜನ ಮಾಡಿಸುವಂತೆ ಸಾಧು ಸಂತರು, ಬ್ರಾಹ್ಮಣರು ಬಲರಾಮನಿಗೆ ವಿಧಿಪೂರ್ವಕ ಅಭ್ಯಂಜನವನ್ನು ಮಾಡಿಸಿದರು. ಅವರು ಬಲರಾಮನಿಗೆ ಬಹು ಶ್ರೇಷ್ಠವಾದ ಹೊಸ ವಸ್ತ್ರಗಳನ್ನು, ಆಭರಣಗಳನ್ನು ಕೊಟ್ಟು ಗೌರವಿಸಿದರು. ಎಂದೂ ಬಾಡದೆ ಶಾಶ್ವತವಾದ ಮತ್ತು ಸೌಂದರ್ಯದ ಆಗರವಾದ ಕಮಲದ ಹೂವಿನ ವಿಜಯಮಾಲೆಯನ್ನು ಅವನಿಗೆ ಕೊಟ್ಟರು. ಈ ಘಟನೆಯ ನಂತರ ಬಲರಾಮನು ನೈಮಿಷಾರಣ್ಯದಲ್ಲಿದ್ದ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ಇನ್ನಿತರ ಬ್ರಾಹ್ಮಣರೊಂದಿಗೆ ಕೌಶಿಕೆ ನದಿಯ ತೀರಕ್ಕೆ ಹೋದನು.
ಆ ಪುಣ್ಯ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಸರಯೂ ನದಿಯ ಕಡೆಗೆ ಹೋಗಿ ಅಲ್ಲಿಂದ ಪ್ರಯಾಣ ಮಾಡಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮವಾದ ಪ್ರಯಾಗಕ್ಕೆ ಹೋದನು. ಇಲ್ಲಿಯೂ ಅವನು ಸ್ನಾನ ಮಾಡಿ ಸ್ಥಳದಲ್ಲಿದ್ದ ಒಂದು ದೇವಾಲಯದಲ್ಲಿ ಪೂಜೆಯನ್ನು ಅರ್ಪಿಸಿ ವೈದಿಕ ಸಾಹಿತ್ಯದಲ್ಲಿ ಆದೇಶಿಸಿರುವಂತೆ ತನ್ನ ಪೂರ್ವಿಕರಿಗೂ ಋಷಿಗಳಿಗೂ ತರ್ಪಣವನ್ನು ಕೊಟ್ಟನು. ಕ್ರಮೇಣ ಅವನು ಪುಲಹ ಋಷಿಯ ಆಶ್ರಮವನ್ನು ತಲುಪಿ ಅಲ್ಲಿಂದ ಗೋಮತಿ ಮತ್ತು ಗಂಡಕಿ ನದಿಗಳ ಹತ್ತಿರ ಹೋದನು. ನಂತರ ಅವನು ವಿಪಾಶ ನದಿಯಲ್ಲಿ ಸ್ನಾನ ಮಾಡಿದನು. ಅನಂತರ ಅವನು ಶೋಣ ನದಿಯ ತೀರಕ್ಕೆ ಬಂದನು. ಶೋಣ ನದಿಯು ಬಿಹಾರ ಪ್ರಾಂತ್ಯದ ದೊಡ್ಡ ನದಿಯೊಂದು ಪರಿಗಣಿತವಾಗಿ ಈಗಲೂ ಹರಿಯುತ್ತಿದೆ. ಅಲ್ಲಿ ಸ್ನಾನ ಮಾಡಿ ವೈದಿಕ ವಿಧಿಗಳನ್ನು ಆಚರಿಸಿದನು. ತನ್ನ ಪ್ರಯಾಣವನ್ನು ಮುಂದುವರಿಸಿ ಅವನು ಪ್ರಸಿದ್ಧವಾದ ಯಾತ್ರಾ ಕ್ಷೇತ್ರ ಗಯಾಕ್ಕೆ ಬಂದರು. ಇಲ್ಲಿ ಒಂದು ಪ್ರಸಿದ್ಧ ವಿಷ್ಣು ದೇವಾಲಯವಿದೆ. ತಂದೆ ವಸುದೇವನ ಮಾರ್ಗದರ್ಶನದಂತೆ ಅವನು ವಿಷ್ಣು ದೇವಾಲಯದಲ್ಲಿ ತನ್ನ ಪೂರ್ವಜರಿಗೆ ತರ್ಪಣವನ್ನು ಕೊಟ್ಟನು. ಇಲ್ಲಿಂದ ಗಂಗಾ ನದಿಯು ಬಂಗಾಳಕೊಲ್ಲಿಯನ್ನು ಸೇರುವ ಮುಖಜ ಭೂಮಿಗೆ ಪ್ರಯಾಣ ಮಾಡಿದನು. ಈ ಪವಿತ್ರ ಕ್ಷೇತ್ರಕ್ಕೆ ಗಂಗಾಸಾಗರ ಎಂದು ಹೆಸರು. ಪ್ರತಿ ವರ್ಷವೂ ಪ್ರಯಾಗದಲ್ಲಿ ಮಾಘಮೇಳ ಎಂದು ಕರೆಯುವ ಉತ್ಸವದಲ್ಲಿ ಸಾಧು ಸಜ್ಜನರು ಸೇರುವಂತೆ ಇಲ್ಲಿಯೂ ಕೂಡ ಅದೇ ರೀತಿಯ ಉತ್ಸವ ನಡೆಯುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಸ್ನಾನವನ್ನು ಮತ್ತು ಶಾಸ್ತ್ರೋಕ್ತ ವಿಧಿಗಳನ್ನು ಗಂಗಾ ಸಾಗರದಲ್ಲಿ ಮುಗಿಸಿಕೊಂಡು ಬಲರಾಮನು ಮಹೇಂದ್ರ ಪರ್ವತದತ್ತ ಪ್ರಯಾಣ ಮಾಡಿದನು. ಇಲ್ಲಿ ಅವನು ಕೃಷ್ಣನ ಇನ್ನೊಂದು ಅವತಾರನಾದ ಪರಶುರಾಮನನ್ನು ಕಂಡನು. ತಲೆಬಾಗಿ ವಂದಿಸಿ ಅವನಿಗೆ ಗೌರವವನ್ನು ಸೂಚಿಸಿದನು. ಅನಂತರ ದಕ್ಷಿಣ ಭಾರತದ ಕಡೆ ಹೊರಟು ಗೋದಾವರಿ ತೀರಕ್ಕೆ ಬಂದನು. ಗೋದಾವರಿಯಲ್ಲಿ ಸ್ನಾನ ಮಾಡಿ ಶಾಸ್ತ್ರೋಕ್ತ ವಿಧಿಗಳನ್ನು ಮುಗಿಸಿಕೊಂಡು ವೇಣ, ಪಂಪ ಮತ್ತು ಭೀಮರತಿ ನದಿಗಳ ತೀರಕ್ಕೆ ಹೋದನು. ಭೀಮರತಿ ನದಿಯ ತೀರದಲ್ಲಿ ಸ್ವಾಮಿ ಕಾರ್ತಿಕೇಯನಿದ್ದಾನೆ. ಕಾರ್ತಿಕೇಯನ ದರ್ಶನ ಮಾಡಿ ಬಲರಾಮನು ಮಹಾರಾಷ್ಟ್ರದಲ್ಲಿರುವ ಶೈಲಪುರಕ್ಕೆ ಹೋದನು. ಶೈಲಪುರವು ಮಹಾರಾಷ್ಟ್ರ ಪ್ರಾಂತ್ಯದ ಅತ್ಯಂತ ದೊಡ್ಡ ಜಿಲ್ಲೆಗಳಲ್ಲಿ ಒಂದು. ಅಲ್ಲಿಂದ ಅವನು ದ್ರಾವಿಡ ದೇಶಕ್ಕೆ ಹೋದನು. ದಕ್ಷಿಣ ಭಾರತವನ್ನು ಪಂಚದ್ರಾವಿಡ ಎಂದು 5 ಭಾಗಗಳಾಗಿ ವಿಂಗಡಿಸಿದೆ. ಉತ್ತರ ಭಾರತವನ್ನು ಪಂಚಗೌಡ ಎಂದು 5 ಭಾಗಗಳಾಗಿ ವಿಂಗಡಿಸಿದೆ. ಆಧುನಿಕ ಯುಗದ ಮಹಾ ಆಚಾರ್ಯರುಗಳಾದ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ವಿಷ್ಣುಸ್ವಾಮಿ, ನಿಂಬಾರ್ಕ ಇವರು ದ್ರಾವಿಡ ಪ್ರಾಂತ್ಯಗಳಲ್ಲಿಯೇ ಜನಿಸಿದರು. ಚೈತನ್ಯ ಮಹಾಪ್ರಭುಗಳು ಪಂಚಗೌಡ ದೇಶದಲ್ಲಿ ಒಂದಾದ ಬಂಗಾಳದಲ್ಲಿ ಆವಿರ್ಭವಿಸಿದರು. ದಕ್ಷಿಣ ಭಾರತ ಅಥವಾ ದ್ರಾವಿಡದಲ್ಲಿ ಅತಿ ಮುಖ್ಯ ಯಾತ್ರಾ ಸ್ಥಳ ವೆಂಕಟಾಚಲ. ಇದಕ್ಕೆ ಬಾಲಾಜಿ ಎಂದು ಹೆಸರು. ಈ ಪ್ರದೇಶಕ್ಕೆ ಭೇಟಿ ಕೊಟ್ಟು ಬಲರಾಮನು ವಿಷ್ಣು ಕಾಂಚಿಗೆ ಹೋದನು. ಅಲ್ಲಿಂದ ಕಾವೇರಿ ತೀರಕ್ಕೆ ಹೋದನು. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ರಂಗಕ್ಷೇತ್ರವನ್ನು ತಲುಪಿದನು. ಪ್ರಪಂಚದಲ್ಲಿನ ಅತ್ಯಂತ ದೊಡ್ಡ ದೇವಾಲಯವು ರಂಗಕ್ಷೇತ್ರದಲ್ಲಿದೆ. ಅಲ್ಲಿನ ವಿಷ್ಣು ದೇವರು ರಂಗನಾಥ ಎಂದು ಪ್ರಸಿದ್ಧ. ವೃಂದಾವನದಲ್ಲಿಯೂ ಇಂತಹುದೇ ಒಂದು ರಂಗನಾಥ ದೇವಾಲಯವಿದೆ. ಆದರೆ ಅದು ರಂಗಕ್ಷೇತ್ರದ ದೇವಾಲಯದಷ್ಟು ದೊಡ್ಡದಾಗಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಬಲ್ವಲನ ಟೈಮ್ ಇದ್ರೆ ಮತ್ತೆ ಓದಿ ಮಾತಾಜಿ. ಇದೊಂದು ಸ್ವಲ್ಪ ವಿವರಿಸಿ. ಬಲ್ವಲನ ಮುಕ್ತಿ ಮತ್ತು ಬಲರಾಮನ ತೀರ್ಥಯಾತ್ರೆ. ಬಲರಾಮನು ಅಲ್ಲಿ ಬಲ್ವಲ ರಾಕ್ಷಸನನ್ನು ಎದುರಿಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ತಾನೆ. ಸಾಮಾನ್ಯವಾಗಿ ರಾಕ್ಷಸರೆಲ್ಲ ಪವಿತ್ರ ಪ್ರದೇಶವನ್ನು ಆಕ್ರಮಣ ಮಾಡುತ್ತಿದ್ದ ಹೊತ್ತಿಗೆ ಒಂದು ದೊಡ್ಡ ಸುಂಟರ ಗಾಳಿ ಬರ್ತದೆ. ಆಕಾಶ ಎಲ್ಲ ಧೂಳಿನಿಂದ ತುಂಬಿ ಹೋಗ್ತಿತ್ತು. ವಾತಾವರಣದಲ್ಲೆಲ್ಲ ದುರ್ಗಂಧ. ಹಾಗೆ ಇದರ ನಂತರ ದುಷ್ಟ ರಾಕ್ಷಸ ಬಲ್ವಲನು ಮಲಮೂತ್ರಗಳನ್ನು, ಬೇಸಿಗೆ ವಸ್ತುಗಳನ್ನು ಯಾಗ ಮಂಟಪಕ್ಕೆ ಸುರಿಯಲು ಪ್ರಾರಂಭ ಮಾಡ್ತಾನೆ. ಈ ಆಕ್ರಮಣದ ನಂತರ ಕೈಯಲ್ಲಿ ಒಂದು ದೊಡ್ಡ ತ್ರಿಶೂಲವನ್ನು ಹಿಡಿದು ರಾಕ್ಷಸನೇ ಕಾಣಿಸ್ಕೊಳ್ತಾನೆ. ಅವನದು ಬೃಹತ್ ಆಕಾರವಾದ ವ್ಯಕ್ತಿಯವನು. ಕಪ್ಪು ದೇಹ, ಇದ್ದಲಿನ ಹಾಗೆ ಇತ್ತು. ಅವನ ಕೂದಲು ಮತ್ತು ಗಡ್ಡ ಮೀಸೆಗಳು ಕೂಡ ತಾಮ್ರದಂತೆ
ಕೆಂಪಾಗಿದ್ದವು. ಅವನ ದೊಡ್ಡ ಗಡ್ಡ ಮೀಸೆಗಳಿಂದಾಗಿ ಅವನ ಬಾಯಿಯು ಭಯಂಕರವಾಗಿ ಮತ್ತೆ ಅಪಾಯಕರವಾಗಿ ಅದು ಕಾಣ್ತಿತ್ತು. ರಾಕ್ಷಸ ಕಾಣ್ತಲೇ ಬಲರಾಮ ಅವನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಸಿದ್ಧನಾಗ್ತಾನೆ. ರಾಕ್ಷಸನನ್ನು ತುಂಡು ತುಂಡು ಮಾಡುವುದು ಹೇಗೆ ಎಂದು ಅವನು ಮೊದಲೇ ಯೋಚಿಸ್ತಾನೆ. ಅವನು ತನ್ನ ಆಲಾಯುಧವನ್ನು ಗದೆಯನ್ನು ಸ್ಮರಿಸಿಕೊಳ್ತಾನೆ. ಅವು ಕೂಡಲೇ ಬಂದು ಕೈಗೆ ಸೇರ್ತವೆ. ಈಗ ಬಲ್ವಾಲನು ಆಕಾಶದಲ್ಲಿ ಹಾರಾಡುತ್ತಿದ್ದ. ಮೊದಲ ಅವಕಾಶವು ದೊರೆಯುತ್ತಲೇ ಬಲರಾಮನು ಅವನನ್ನು ಆಯುಧದಿಂದ ಕೆಳಕ್ಕೆ ಎಳೆದು ಗದೆಯಿಂದ ಅವನ ತಲೆಯನ್ನು ಜಜ್ಜಿ ಹಾಕ್ತಾನೆ. ಆಗ ಬಲರಾಮನ ಹೊಡೆತದಿಂದ ರಾಕ್ಷಸನ ತಲೆ ಸೀಳಿ ಹೋಗ್ತದೆ. ಹಣೆಯಿಂದ ಧಾರಾಕಾರವಾಗಿ ರಕ್ತ ಸುರಿಯುತ್ತದೆ. ಗಟ್ಟಿಯಾಗಿ ಬೊಬ್ಬೊಡಿತಾನೆ. ಧರ್ಮನಿಷ್ಠ ಬ್ರಾಹ್ಮಣರಿಗೆ ದೊಡ್ಡ ಪೀಡೆ ಆಗಿದ್ದ ರಾಕ್ಷಸನು ಅಲ್ಲಿ ನೆಲಕ್ಕೆ ಬೀಳ್ತಾನೆ. ಕೆಂಪು ಮಣ್ಣಿನ ಶಿಖರವಿರುವ ದೊಡ್ಡ ಬೆಟ್ಟ ಹೇಗೆ ಸಿಡಿಲು ಹೆರಗಿದಾಗ ಅದು ಹೇಗೆ ಉರುಳ್ತದೆ ಹಾಗೆ ಇವನು ನೆಲಕ್ಕೆ ಬೀಳ್ತಾನೆ. ಇದನ್ನು ಕಂಡು ಎಲ್ಲ ನೈಮಿಷಾರಣ್ಯದ ನಿವಾಸಿಗಳಿಗೆ, ಸಾಧುಗಳಿಗೆ, ಬ್ರಾಹ್ಮಣರಿಗೆಲ್ಲ ತುಂಬಾ ಸಂತೋಷ ಆಗ್ತದೆ. ಅವರು ಬಲರಾಮನಿಗೆ ಗೌರವಪೂರ್ವಕವಾದ ಪ್ರಾರ್ಥನೆ ಮಾಡ್ತಾರೆ, ತತ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ. ಬಲರಾಮನ ಯಾವ ಪ್ರಯತ್ನವೂ ಕೂಡ ವಿಫಲವಾಗಲಿಲ್ಲ ಎಂದೇ ಅವರ ಒಮ್ಮತ. ಅನಂತರ ರಾಕ್ಷಸರನ್ನು ಸೋಲಿಸಿದ ಇಂದ್ರ ಮಹಾರಾಜನಿಗೆ ಅಭ್ಯಂಜನ ಮಾಡಿಸುವಂತೆ ಸಾಧು ಸಂತರು ಅಲ್ಲಿ ಬ್ರಾಹ್ಮಣರು ಬಲರಾಮನಿಗೆ ವಿಧಿಪೂರ್ವಕವಾಗಿ ಅಭ್ಯಂಜನ ಮಾಡ್ತಾರೆ. ಅವರು ಬಲರಾಮನಿಗೆ ಬಹು ಶ್ರೇಷ್ಠವಾದ ಹೊಸ ವಸ್ತ್ರಗಳನ್ನು, ಆಭರಣಗಳನ್ನೆಲ್ಲ ಕೊಟ್ಟು ಗೌರವ ಮಾಡ್ತಾರೆ. ಎಂದೂ ಬಾಡದೆ ಶಾಶ್ವತವಾದ ಮತ್ತೆ ಸೌಂದರ್ಯವಾದ ಅಗರವಾದ ಆ ಕಮಲದ ಹೂ, ಅದರ ವಿಜಯಮಾಲೆಯನ್ನು ಅವರಿಗೆ ಹಾಕ್ತಾರೆ. ಈ ಘಟನೆಯ ನಂತರ ಬಲರಾಮ ನೈಮಿಷಾರಣ್ಯದಲ್ಲಿ ಇದ್ದ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ಇತರ ಬ್ರಾಹ್ಮಣರೊಂದಿಗೆ ಅಲ್ಲಿ ಕೌಶಿಕಿ ನದಿಯ ತೀರಕ್ಕೆ ಹೋಗ್ತಾನೆ. ಆ ಪುಣ್ಯಕ್ಷೇತ್ರದಲ್ಲಿ ಅವನು ಸ್ನಾನ ಮಾಡಿ ಅಲ್ಲಿಂದ ಸರಾಯು ನದಿಯ ಕಡೆಗೆ ಹೋಗ್ತಾನೆ. ನಂತರ ಮುಂದೆ ಗಂಗಾ ನದಿ, ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದ ಪ್ರಯಾಗಕ್ಕೆ ಹೋಗ್ತಾನೆ. ಅಲ್ಲಿ ಕೂಡ ಅವನು ಸ್ನಾನ ಮಾಡಿ ಸ್ಥಳದಲ್ಲಿದ್ದ ಒಂದು ದೇವಾಲಯದಲ್ಲಿ ಪೂಜೆಯನ್ನು ಅರ್ಪಿಸ್ತಾನೆ. ವೈದಿಕ ಸಾಹಿತ್ಯದಲ್ಲಿ ಆದೇಶವಿರುವಂತೆ ಅವನು ಪೂರ್ವಿಕರಿಗೂ ಕೂಡ ಋಷಿಗಳಿಗೂ ಕೂಡ ತರ್ಪಣವನ್ನು ಕೊಡ್ತಾನೆ. ಕ್ರಮೇಣ ಅವನು ಪುಲಹ ಋಷಿಯ ಆಶ್ರಮವನ್ನು ತಲುಪಿ ಅಲ್ಲಿಂದ ಗೋಮತಿ ಮತ್ತು ಗಂಡಕಿ ನದಿಗಳ ಹತ್ತಿರ ಹೋಗ್ತಾನೆ. ಅನಂತರ ಅವನು ವಿಪಾಸ ನದಿಯಲ್ಲಿ ಸ್ನಾನ ಮಾಡ್ತಾನೆ. ನಂತರ ಸೋನಾ ನದಿಯ ತೀರಕ್ಕೆ ಬರ್ತಾನೆ. ಸೋನಾ ನದಿ ಅದು ಬಿಹಾರ ಪ್ರಾಂತ್ಯದ ದೊಡ್ಡ ನದಿ ಎಂದು ಪರಿಗಣಿತವಾಗಿತ್ತು. ಈಗಲೂ ಇದೆ. ಅಲ್ಲಿ ಸ್ನಾನ ಮಾಡಿ ವೈದಿಕ ವಿಧಿಗಳನ್ನೆಲ್ಲ ಆಚರಿಸಿದಾನೆ. ತನ್ನ ಪ್ರಯಾಣವನ್ನು ಮುಂದುವರಿಸಿ ಅವನು ಪ್ರಸಿದ್ಧವಾದ ಯಾತ್ರಾ ಕ್ಷೇತ್ರ ಗಯಾ ಅಲ್ಲಿಗೆ ಬರ್ತಾನೆ. ಅಲ್ಲಿ ಒಂದು ಪ್ರಸಿದ್ಧವಾದ ವಿಷ್ಣು ದೇವಾಲಯ ಇದೆ. ತಂದೆ ವಸುದೇವನ ಮಾರ್ಗದರ್ಶನದಂತೆ ಅವನು ವಿಷ್ಣು ದೇವಾಲಯದಲ್ಲಿ ತನ್ನ ಪೂರ್ವಜರಿಗೆ ತರ್ಪಣವನ್ನು ಬಿಡ್ತಾನೆ. ಅಲ್ಲಿಂದ ಗಂಗಾ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುವ ಮುಖಜಾ ಭೂಮಿಗೆ ಪ್ರಯಾಣ ಮಾಡ್ತಾನೆ. ಈ ಪವಿತ್ರ ಕ್ಷೇತ್ರಕ್ಕೆ ಗಂಗಾ ಸಾಗರ ಅಂತೇಳಿ ಹೇಳ್ತಾನೆ. ಪ್ರತಿ ವರ್ಷವೂ ಪ್ರಯಾಗದಲ್ಲಿ ಮಾಘಬೇಳ ಎಂದು ಕರೆಯುವ ಉತ್ಸಾಹದಲ್ಲಿ ಸಾಧು ಸಜ್ಜನರು ಸೇರುವಂತೆ ಇಲ್ಲಿಯೂ ಕೂಡ ಅದೇ ರೀತಿಯ ಉತ್ಸಾಹ ನಡೀತದೆ. ಸ್ನಾನವನ್ನು ಇವನು ಶಾಸ್ತ್ರೋಕ್ತ ವಿಧಿಯಲ್ಲಿ ಗಂಗಾ ಸಾಗರದಲ್ಲಿ ಮುಗಿಸಿಕೊಂಡು ಬಲರಾಮ ಮಹೇಂದ್ರ ಪರ್ವತದತ್ತ ಪ್ರಯಾಣ ಮಾಡ್ತಾನೆ. ಇಲ್ಲಿ ಅವನ ಕೃಷ್ಣನ ಇನ್ನೊಂದು ಅವತಾರವಾದ ಪರಶುರಾಮನನ್ನು ಕಾಣ್ತಾನೆ. ತಲೆಬಾಗಿ ವಂದಿಸಿ ಅವನಿಗೆ ಗೌರವವನ್ನು ಸೂಚಿಸ್ತಾನೆ. ಆನಂತರ ದಕ್ಷಿಣ ಭಾರತದ ಕಡೆ ಹೊರಟು ಗೋದಾವರಿ ತೀರಕ್ಕೆ ಬರ್ತಾನೆ. ಗೋದಾವರಿಯಲ್ಲಿ ಸ್ನಾನ ಮಾಡಿ ಶಾಸ್ತ್ರೋಕ್ತ ವಿಧಿಗಳನ್ನೆಲ್ಲ ಮುಗಿಸಿ ವೇನ, ಪಂಪಾ ಮತ್ತು ಭೀಮರತಿ ನದಿಗಳ ತೀರಕ್ಕೆ ಬರ್ತಾನೆ. ಭೀಮರತಿ ನದಿಯ ತೀರದಲ್ಲಿ ಸ್ವಾಮಿ ಕಾರ್ತಿಕೇಯ ಇದ್ದಾನೆ. ಕಾರ್ತಿಕೇಯನ ದರ್ಶನ ಮಾಡಿ ಬಲರಾಮನು ಮಹಾರಾಷ್ಟ್ರದಲ್ಲಿರುವ ಶೈಲಾಪುರ ಅಲ್ಲಿಗೆ ಹೋಗ್ತಾರೆ. ಶೈಲಾಪುರ ಮಹಾರಾಷ್ಟ್ರ ಪ್ರಾಂತ್ಯದ ಅತ್ಯಂತ ದೊಡ್ಡ ಜಿಲ್ಲೆಗಳಲ್ಲಿ ಒಂದು. ಅಲ್ಲಿಂದ ಅವನು ಮತ್ತೆ ದ್ರಾವಿಡ ದೇಶಕ್ಕೆ ಹೋಗ್ತಾನೆ. ದಕ್ಷಿಣ ಭಾರತವನ್ನು ಪಂಚದ್ರಾವಿಡ ಅಂತ 5 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಉತ್ತರ ಭಾರತವನ್ನು ಪಂಚಗೌಡ ಎಂದು 5 ಭಾಗಗಳಾಗಿ ವಿಂಗಡಿಸಿದೆ.
ಆಧುನಿಕ ಯುಗದ ಮಹಾ ಆಚಾರ್ಯರುಗಳಾದ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮತ್ತೆ ಮಧ್ವಾಚಾರ್ಯ, ವಿಷ್ಣು ಸ್ವಾಮಿ, ನಿಂಬರ್ಕ ಇವರು ಎಲ್ಲ ದ್ರಾವಿಡ ಪ್ರಾಂತ್ಯಗಳಲ್ಲಿ ಜನಿಸಿದ್ರು. ಚೈತನ್ಯ ಮಹಾಪ್ರಭುಗಳು ಪಂಚಗೌಡ ದೇಶದಲ್ಲಿ ಅವುಗಳಲ್ಲಿ ಒಂದಾದ ಬಂಗಾಳದಲ್ಲಿ ಅವರು ಆವಿರ್ಭವಿಸಿದ್ರು. ದಕ್ಷಿಣ ಭಾರತ ಅಥವಾ ದ್ರಾವಿಡದಲ್ಲಿ ಅತಿ ಮುಖ್ಯ ಯಾತ್ರಾ ಸ್ಥಳ ವೆಂಕಟಾಚಲ. ಇದಕ್ಕೆ ಬಾಲಾಜಿ ಅಂತೇಳಿ ಹೇಳ್ತಾರೆ. ಈ ಪ್ರದೇಶಕ್ಕೆ ಭೇಟಿ ಕೊಟ್ಟು ಬಲರಾಮನು ವಿಷ್ಣು ಕಾಂಚಿಗೆ ಹೋಗ್ತಾನೆ. ಅಲ್ಲಿ ಕಾವೇರಿ ತೀರಕ್ಕೆ ಹೋಗ್ತಾನೆ. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ರಂಗಕ್ಷೇತ್ರವನ್ನು ತಲುಪ್ತಾನೆ. ಪ್ರಪಂಚದಲ್ಲಿನ ಅತ್ಯಂತ ದೊಡ್ಡ ದೇವಾಲಯವು ರಂಗಕ್ಷೇತ್ರದಲ್ಲಿ ಇದೆ. ಅದು ವಿಷ್ಣು ದೇವರು ರಂಗನಾಥ ಎಂದು ಪ್ರಸಿದ್ಧ. ಬೃಂದಾವನದಲ್ಲಿಯೂ ಇಂತಹುದೇ ಒಂದು ರಂಗನಾಥ ದೇವಾಲಯವಿದೆ. ಆದರೆ ಅದು ರಂಗಕ್ಷೇತ್ರದ ದೇವಾಲಯದಷ್ಟು ದೊಡ್ಡದು ಆಗಿಲ್ಲ. ಹರೇ ಕೃಷ್ಣ. ಈಗ ಎಲ್ಲಿಗೆಲ್ಲ ಹೋಗಿ ಬಂದೆವು ತೀರ್ಥಯಾತ್ರೆಗೆ ನಾವು? ಹೋಗ್ಲಿಲ್ಲವ ನೀವ್ಯಾರು? ನಾನೊಬ್ಬಳೇ ಹೋದದ? ನಾನು ಓಲಾ ಕಡೆಗೆ ಹೋಗಿ ಬರ್ತಿದ್ದೆ. ಸುತ್ತಿ ಸುತ್ತಿ ಹೋಗ್ಬಂದು ಮಾತಾಜಿ. ಸುತ್ತಿ ಶ್ರೀರಂಗಕ್ಕೆ ಕೂಡ ಹೋಗಿ ಬಂದೆ. ಅಮ್ಮ ಪ್ರಯಾಗಕ್ಕೆ ಹೋದ್ವು, ಅಲ್ಲಿ ಸ್ನಾನ ಮಾಡಿದ್ವು. ಎಲ್ಲ ಮಾಡಿದ್ರಿ, ಅಲ್ಲಿ ಸಹ ಸ್ನಾನ ಮಾಡಿದ್ರಿ. ನೋಡಿ ಎಷ್ಟು ನದಿಗಳ ಸ್ನಾನ ಆಯ್ತು ನೋಡಿ ಅಲ್ಲಿ. ಗಂಗಾ, ಯಮುನಾ, ಸರಸ್ವತಿ, ಇನ್ನೇನು ಕೌಶಿಕಿ ನದಿ, ದ್ರೋಣ ನದಿ, ಗಂಡಕಿ, ಗೋಮತಿ, ಗಯಕ್ಕೆ ಹೋದ್ರು, ಗಯಕ್ಕೆ ಹೋದೆವು, ಪ್ರಯಾಗಕ್ಕೆ ಹೋದೆವು, ಗಯಕ್ಕೆ ಹೋದೆವು. ಆಮೇಲೆ ದಕ್ಷಿಣ ಭಾರತಕ್ಕೆ ಬಂದೆವು ನಾವು. ಅಲ್ಲಿ ಪರಶುರಾಮನನ್ನು ಕಂಡೆವು ಅಲ್ಲವಾ. ಇನ್ನು ಗೋದಾವರಿ, ಅಲ್ಲಿ ಕೂಡ ಸ್ನಾನ ಮಾಡಿದೆವು. ಭೀಮರತಿ, ಕಾರ್ತಿಕೇಯನ ದರ್ಶನ ಮಾಡಿದ್ರು. ಮಹಾರಾಷ್ಟ್ರಕ್ಕೆ ಹೋದೆವು, ಅಲ್ಲಿ ಶೈಲಾಪುರ ಹೋದ್ವು, ಅಲ್ಲಿ ಹೋದೆವು. ಇನ್ನು ಮತ್ತೆ ಅಲ್ಲಿಗೆ ಬಂದೆವು ಪುನಃ. ಯಾತ್ರಾ ಸ್ಥಳ ವೆಂಕಟಾಚಲ, ಬಾಲಾಜಿ. ಅದೇ ಅಲ್ಲ ಮಾತಾಜಿ, ತಿರುಪತಿ ಅಲ್ಲ? ಹೌದು ಹೌದು ಮಾತಾಜಿ. ಬಾಲಾಜಿ, ಅಲ್ಲಿಗೆ ಸಹ ಬಂದೆವು ನೋಡಿ. ಆಮೇಲೆ ಕಾಂಚಿಗೆ ಬಂದೆವು. ಕಾವೇರಿ ತೀರಕ್ಕೆ ಹೋದೆವು. ಇನ್ನು ರಂಗನಾಥ, ಅವನನ್ನು ನೋಡಿದೆವು. ಇನ್ಯಾರು ಬೇಕು ನಿಮಗೆ? ಇಷ್ಟೆಲ್ಲ ನೋಡಿ ಆಯ್ತು. ವೃಂದಾವನಕ್ಕೆ ಕೂಡ ಹೋಗಿ ಆಯ್ತು ನಾವು. ಹರೇ ಕೃಷ್ಣ. ಇನ್ನು ನಾಳೆ ನೋಡೋಣ ಎಲ್ಲಿಗೆ ಹೋಗ್ತೇವೆ ಅಂತ ಹೇಳಿ. ಹೌದು. ಇನ್ನು ಕಾಂಚಿಗೆ ಹೋಗ್ತಾ ಅಲ್ಲಿಂದ ಮತ್ತೆ ಶಿವಕಾಂಚಿಗೆ ಕೂಡ ಹೋಗ್ತೇವೆ ನಾವು. ಮಧುರೆಗೆ ಹೋಗ್ತೇವೆ. ಎಲ್ಲಿಗೆಲ್ಲ ಹೋಗ್ತೇವೆ ನೋಡೋಣ. ನಾಳೆ ನೋಡೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಹರೇ ಕೃಷ್ಣ. ನೋಡಿ, ದಸರಾದ 2ನೇ ದಿವಸಕ್ಕೆ ನಾವು ಇಷ್ಟೆಲ್ಲ ಜಾಗಕ್ಕೆ ಹೋಗಿ ಬಂದೆವು. ಭಾಗ್ಯ ಮಾತಾಜಿ, ಇದು ಭಾಗ್ಯ. ಇದು ಭಾಗ್ಯವಯ್ಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ.